ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ನಿಮ್ಮ ಕನಸಿನ ಮನೆಯನ್ನು ಸುದೃಢಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ಟೆಲಿಸ್ಕೋಪಿಕ್ ಚಾನಲ್, ಅಟೋಗ್ಲೋಸ್ ಹಿಂಜಸ್, ಮೇನ್ ಡೋರ್ ಹಿಂಜಸ್, ವಾರ್ಡ್ರೋಬ್ ಹ್ಯಾಂಡಲ್ಗಳು, ಪ್ಲೈವುಡ್, ಲ್ಯಾಮಿನೇಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಗಳು, ಡಿಜಿಟಲ್ ಲಾಕ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಫಿಟ್ಟಿಂಗ್ಗಳು, ಮಾಡ್ಯುಲರ್ ಕಿಚನ್ ಅಸೆಸರೀಸ್, ಚಾರ್ಕೋಲ್ ಶೀಟ್ಗಳು ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ನಿಮ್ಮ ಮೊದಲ ಆಯ್ಕೆಯಾಗಲಿ ರಿಷಿ ಹಾರ್ಡ್ವೇರ್ಸ್. ಕದ್ರಿ ಮಲ್ಲಿಕಟ್ಟೆಯ ರಿಷಿ ಹಾರ್ಡ್ವೇರ್ನ ನವೀಕೃತ ಸುಂದರ ಮಳಿಗೆ ಹಾಗೂ ಮಾರ್ನಮಿಕಟ್ಟೆಯ ಶಿಲ್ಪಿ ಹಾರ್ಡ್ವೇರ್ ಮಳಿಗೆಗೆ ಹಿಂದೆ ಭೇಟಿ ನೀಡಿ. ಸೋಮೇಶ್ವರ ಗ್ರಾಮ ಬಿಜೆಪಿ ಪ್ರಾಬಲ್ಯದ ಕ್ಷೇತ್ರ ಆದು ಉಳ್ಳಾಲಡು ಗುರುತಿಸಾಯನ ಕ್ಷೇತ್ರ. ಗ್ರಾಮ ಪಂಚಾಯತ್ ಆದು ಪುನಗಲ ಬಿಜೆಪಿ ಆಡಳಿತ ನಡಪಾಯಿನವೇ ಹೆಚ್ಚ ಇತ್ತೆ ಪುರಸಭೆಯಾದು ಮೇಲ್ದರ್ಜೆಗೆ ಏರಿ ಬೊಕ್ಕ ಇಂದು ಸೂರ್ತ ಚುನಾವಣೆ ನೇರ ಪಕ್ಷ ಚಿಹ್ನೆಡು ಸ್ಪರ್ಧಿಸಾವನ ಅವಕಾಶ ಒಟ್ಟು 23 ಸ್ಥಾನಗಳನ್ನು ಪಡೆಯಿನ ಸೋಮೇಶ್ವರ ಪುರಸಭೆಟ್ಟು ಬಿಜೆಪಿ 14 ಸ್ಥಾನ ಗೆಂದುನ ಮೂಲಕ ತನ್ನ ಪ್ರಾಬಲ್ಯವನ್ನು ಹೊರ್ತೊಂದು ಅಧಿಕಾರ ಗದ್ದುಗೆಗೆ ಏರ್ದಂಡು. ಫಲಿತಾಂಶದ ವಿಶೇಷ ಪಂಡ 13ನೇ ವಾರ್ಡ್ದ ಕುಂಪಲ ವಾರ್ಡ್ ಬಿಜೆಪಿದ ರಾಜೇಶ್ ಕುಮಾರ್ ಕೆಎಸ್ ಮೊಕ್ಕ ದೀಪಕ್ ಪಿಲಾರ್ 247 ಮತ ಪಡೆದು ಸಮಬಲ ಸಾಧಿಸಾಯಿರು. ಅಖೇರಿಗ ಟಾಸ್ ಮಲ್ಪ್ನ ಮೂಲಕ ದೀಪಕ್ ಪಿಲಾರ್ ಅದೃಷ್ಟವಂತರಾದ ಆಯ್ಕೆಯಾಯಿರು. ಎರಡನೇ ವಾರ್ಡ್ ಪ್ರಕಾಶ್ ನಗರ ಕಾಂಗ್ರೆಸ್ ಪ್ರಾಬಲ್ಯದ ಕ್ಷೇತ್ರ ಆದಿತ್ತನಲ್ಲ ಕಾಂಗ್ರೆಸ್ನ ಬಶೀರ್ ಮುಂಡೋಳಿ 245 ಮತ ಪಡೆದು ಎದುರಾಳಿ ಬಿಜೆಪಿದ ಯಶವಂತ್ 245 ಮತ ಪಡೆದು ಗೆಂದುನ ನಿರೀಕ್ಷೆದ ಬಶೀರ್ 1 ಮತಟ ಸೋತಿರು. ಬಿಜೆಪಿದ ಯಶವಂತ್ ಆಯ್ಕೆಯಾಯಿರು. ಮೂರನೇ ವಾರ್ಡ್ ಸಿಪಿಐಎಂದ ಸೌಮ್ಯ ಎಸ್ ಪಿಲಾರ್ ಅರೆನಾಕ್ಕ ಬಿಜೆಪಿದ ಸಪ್ನಾ ಶೆಟ್ಟಿನ ಎದುರು ಸೋತದು ಸಪ್ನಾ ಶೆಟ್ಟಿ ಗೆಂದಿರು. ಬಿಜೆಪಿದ ಪುರುಷೋತ್ತಮ್ ಗಟ್ಟಿ ಕಾಂಗ್ರೆಸ್ನ ಧನಂಜಯ್ ಕೊಲ್ಲಿಯರ್ನ ಎದುರು ಗೆಂದಿರು. ಅಂಚನೆ ಬಿಜೆಪಿದ ಅನಿಲ್ ಕುಮಾರ್ ಕಾಂಗ್ರೆಸ್ನ ವಿಶಾಲ್ ಕೊಲ್ಲಿಯರ್ನ ಎದುರು ಗೆಂದಿರು. ಒಂದನೇ ವಾರ್ಡ್ ಕಾಂಗ್ರೆಸ್ನ ಆಮಿನಾ ಬಶೀರ್, 4ನೇ ವಾರ್ಡ್ ಕಾಂಗ್ರೆಸ್ನ ಪುರುಷೋತ್ತಮ್ ಶೆಟ್ಟಿ ಪಿಲಾರ್, 5ನೇ ವಾರ್ಡ್ ಬಿಜೆಪಿದ ಜಯ ಪೂಜಾರಿ, 6ನೇ ವಾರ್ಡ್ ಬಿಜೆಪಿದ ಮಾಲತಿ ನಾಯಕ್, 7ನೇ ವಾರ್ಡ್ ಬಿಜೆಪಿದ ಕಮಲ, 8ನೇ ವಾರ್ಡ್ ಸೋಮೇಶ್ವರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಬಿಜೆಪಿದ ಮೋಹನ್ ಶೆಟ್ಟಿ, 9ನೇ ವಾರ್ಡ್ ಕಾಂಗ್ರೆಸ್ನ ಪರ್ವೀನ್, 10ನೇ ವಾರ್ಡ್ ಬಿಜೆಪಿದ ಮನೋಜ್ ಕಟ್ಟೆಮನೆ, 11ನೇ ವಾರ್ಡ್ ಬಿಜೆಪಿದ ಹರಿಶ್ಚಂದ್ರ, 12ನೇ ವಾರ್ಡ್ ಬಿಜೆಪಿದ ಸುಗಂಧಿ, 13ನೇ ವಾರ್ಡ್ ಕಾಂಗ್ರೆಸ್ನ ದೀಪಕ್ ಪಿಲಾರ್, 14ನೇ ವಾರ್ಡ್ ಬಿಜೆಪಿದ ಅಮಿತಾ, 15ನೇ ವಾರ್ಡ್ ಬಿಜೆಪಿದ ಸೋನಾ ಸುಭಾಷಿನಿ, 14ನೇ ವಾರ್ಡ್ ಬಿಜೆಪಿದ ಅನಿಲ್ ಕುಮಾರ್, 17ನೇ ವಾರ್ಡ್ ಬಿಜೆಪಿದ ಪುರುಷೋತ್ತಮ್ ಗಟ್ಟಿ, 18ನೇ ವಾರ್ಡ್ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಬಿಜೆಪಿದ ರವಿಶಂಕರ್ ಸೋಮೇಶ್ವರ, 19ನೇ ವಾರ್ಡ್ ಬಿಜೆಪಿದ ಶ್ರೀಲತಾ ದಿನೇಶ್ ಗಟ್ಟಿ, 20ನೇ ವಾರ್ಡ್ ಕಾಂಗ್ರೆಸ್ನ ಅಬ್ದುಲ್ ಸಲಾಂ, 21ನೇ ವಾರ್ಡ್ ಕಾಂಗ್ರೆಸ್ನ ರಮ್ಲತ್, 22ನೇ ವಾರ್ಡ್ ಕಾಂಗ್ರೆಸ್ನ ತಾಹಿರಾ, 23ನೇ ವಾರ್ಡ್ ಬಿಜೆಪಿದ ಜಯಶ್ರೀ ಉಪೇಂದ್ರ ಉಚ್ಚಿಲ್ ಗೆಂದಿನ ಅಭ್ಯರ್ಥಿಗಳು. ಬಿಜೆಪಿದ ಮಂಡಲ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್ ಹೌಸ್, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಕುಂಪಲ, ಆಶ್ರಯ ಕಾಲೋನಿದ ದಿನೇಶ್ ಕುಂಪಲರನ ಎದುರು ಗೆಂದಿನ ಜಯ ಪೂಜಾರಿ, ಸೋಮೇಶ್ವರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಮೋಹನ್ ಶೆಟ್ಟಿ ಇಂಚಿತಿ ಪ್ರಮುಖರು ಗೆಂದಿನ ಕುಸಿನ್ ಪಟ್ಟೊಂಡರು. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಗ್ರಾಮ ಪಂಚಾಯತ್ ಆಗಿದ್ದಂಥ ಸೋಮೇಶ್ವರ ಇವತ್ತು ಪುರಸಭೆಯಾಗಿ ಮೇಲ್ದರ್ಜೆಗೆ ಏರಿಸಿದ ನಂತರ
ಈ ಒಂದು ಪ್ರಥಮ ಬಾರಿಗೆ ಆಗುವಂಥ ಚುನಾವಣೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಐತಿಹಾಸಿಕವಾದ ಒಂದು ದಾಖಲೆಯ ವಿಜಯವನ್ನು ಗಳಿಸಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಈ ಸಂದರ್ಭದಲ್ಲಿ ಸೋಮೇಶ್ವರ ಗ್ರಾಮದ ಎಲ್ಲ ಮತದಾರ ಬಂಧುಗಳಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕಳೆದ 3 ದಶಕಗಳಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಕೈ ಹಿಡಿದಿದ್ದಂಥ ಸೋಮೇಶ್ವರ ಗ್ರಾಮ ಪಂಚಾಯತ್ ಇವತ್ತು ಮತ್ತೆ ಗ್ರಾಮ ಪಂಚಾಯತ್ ಮತ್ತು ಆಡಳಿತಾತ್ಮಕವಾಗಿ ಭಾರತೀಯ ಜನತಾ ಪಾರ್ಟಿ ಗ್ರಾಮ ಪಂಚಾಯತ್ ಇದ್ದಂಥ ಸಂದರ್ಭದಲ್ಲಿ ಅತ್ಯಂತ ಕ್ಲಿಷ್ಟಕರ ಸಂದರ್ಭದಲ್ಲಿ ಸಂಪನ್ಮೂಲದ ಕೊರತೆಯ ಸಂದರ್ಭದಲ್ಲಿ ಕೂಡ ಗ್ರಾಮ ಪಂಚಾಯತನ್ನು ಸಮರ್ಥವಾಗಿ ಆಡಳಿತ ಮಾಡುವುದರ ಮುಖಾಂತರ ಜನಸಾಮಾನ್ಯರ ವಿಶ್ವಾಸ ಗಳಿಸಿದೆ ಎನ್ನುವುದನ್ನು ಇವತ್ತು ತೋರಿಸಿಕೊಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಬೇರೆ ಬೇರೆ ರೀತಿಯ ಆಮಿಷಗಳಿಗೆ ಮತ್ತು ಯಾವುದೇ ರೀತಿಯ ಹಣದ ಆಸೆಗೆ ಯಾವುದೇ ರೀತಿಯ ಇದಕ್ಕೆ ಬಲಿಯಾಗದೆ ಅವರು ಯಾವುದೇ ರೀತಿಯ ತಂತ್ರಗಳನ್ನು ಮಾಡಿದರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಸಂಪೂರ್ಣವಾದ ವಿಶ್ವಾಸವನ್ನು ಇಟ್ಟು ಮತದಾನ ಮಾಡಿದ್ದಾರೆ. MLA ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವವಾದ ಒಂದು ಜಯ ಗಳಿಸುವ ಮುಖಾಂತರ ಅವರು ಕಾಂಗ್ರೆಸ್ಸಿನವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಉಳ್ಳಾಲದಲ್ಲಿ ಮುಗಿದೇ ಹೋಯಿತು ಎನ್ನುವ ರೀತಿಯಲ್ಲಿ ವರ್ತನೆ ಮಾಡ್ತಾಯಿದ್ರು. ಇವತ್ತು ಸೋಮೇಶ್ವರದಲ್ಲಿ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡುವುದರ ಮುಖಾಂತರ ವಿಶೇಷವಾಗಿ ರಾಜ್ಯದಲ್ಲಿ ವಿಧಾನಸಭೆಯ ಸ್ಪೀಕರ್ ಇರುವಂಥ ಒಂದು ಸ್ಥಳದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು BJPಯನ್ನು ಜಯಗಳಿಸುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಮತ್ತೆ ಆಡಳಿತ ನಡೆಸ್ತದೆ ಎನ್ನುವುದಕ್ಕೆ ಒಂದು ದೊಡ್ಡ ದಿಕ್ಸೂಚಿಯ ಒಂದು ಮತದಾನ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ನಮ್ಮ ಸೋಮೇಶ್ವರ ಗ್ರಾಮ ಪಂಚಾಯತಿನ ಎಲ್ಲ ಗ್ರಾಮದ ಪುರಸಭೆಯ ಆತ್ಮೀಯ ಬಂಧುಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ನೀವಿಟ್ಟಿರುವಂಥ ಭರವಸೆಗೆ ತಕ್ಕುದಾದ ಪುರಸಭೆಯಲ್ಲಿ ಬರುವಂಥ ಎಲ್ಲ ಅನುದಾನಗಳನ್ನು ಎಲ್ಲ ಜನಸಾಮಾನ್ಯರಿಗೆ ಬೇಕಾದ ರೀತಿಯಲ್ಲಿ ಅದನ್ನು ಕಾರ್ಯಗತಗೊಳಿಸುವುದರ ಮುಖಾಂತರ ಯಾವುದೇ ಬಡಪಾಯಿಗೆ ಪುರಸಭೆಗೆ ಬಂದಾಗ ತೊಂದರೆ ಆಗದ ರೀತಿಯಲ್ಲಿ ಪಾರದರ್ಶಕವಾದ ಆಡಳಿತವನ್ನು ನೀಡುವುದಕ್ಕೆ ನಮ್ಮೆಲ್ಲ ಸದಸ್ಯರು ಸಮರ್ಥರಿದ್ದಾರೆ ಮತ್ತು ಅವರು ಆಡಳಿತವನ್ನು ಕೊಡುವುದಕ್ಕೆ ನಾವು ಎಲ್ಲ ರೀತಿಯ ನಾವು ಅಧ್ಯಕ್ಷರು ಸೇರಿ ನಾವು ಅವರಿಗೆ ಮಾರ್ಗದರ್ಶನ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯದ ಬಗ್ಗೆ ನಾವೇನು ಭರವಸೆಯನ್ನು ಕೊಟ್ಟಿದ್ದೇವೆ ಆ ಎಲ್ಲ ಭರವಸೆಗಳನ್ನು ಪೂರೈಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇವೆ. ಈ ಗ್ರಾಮದಲ್ಲಿ ಕುಡಿಯುವ ನೀರಿನ ದೊಡ್ಡದಾದಂಥ ಒಂದು ಸಮಸ್ಯೆ ಇದೆ. ಈ ಸಮಸ್ಯೆಯನ್ನು ಕೇವಲ ಪುರಸಭೆ ಅಥವಾ ಗ್ರಾಮ ಪಂಚಾಯತಿನಿಂದ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ಈ ಚುನಾವಣೆಯಲ್ಲಿ ಕೆಲವು ಕಾಂಗ್ರೆಸ್ಸಿನ ಕೆಲವು ಮುಖಂಡರು ನಾವು ಪೂರ್ಣ ಪ್ರಮಾಣದ ಶುದ್ಧ ಕುಡಿಯುವ ನೀರಿನ ಇದನ್ನು ತರ್ತೇವೆ, ಎಲ್ಲ ಜನರಿಗೆ ನೀರು ಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದರು. ಅವರಿಗಿರುವಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಅವರದೇ MLA ಅವರದೇ ಸರ್ಕಾರ ಇರುವ ಕಾರಣ ಕೇವಲ ಸೋಮೇಶ್ವರಕ್ಕೆ ನಾವು ಪೂರ್ಣ ಪ್ರಮಾಣದ ನೀರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪುರಸಭೆಯಲ್ಲಿಯ ಇತಿಮಿತಿಯ ಒಳಗೆ ಪುರಸಭೆಯ ವ್ಯಾಪ್ತಿಯ ಒಳಗೆ ಏನೆಲ್ಲ ನೀರಿನ ಸಮಸ್ಯೆಯನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನೆಲ್ಲ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅವರು ಕಾಂಗ್ರೆಸ್ಸಿನವರು ಕೊಟ್ಟ ಭರವಸೆಯ ರೀತಿಯಲ್ಲಿ ಶಾಸಕರು ತಕ್ಷಣವೇ ಕೂಡಲೇ ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಶಾಶ್ವತವಾದ ಕುಡಿಯುವ ನೀರಿನ ಶುದ್ಧ ನೀರಿನ ವ್ಯವಸ್ಥೆಯನ್ನು ತಕ್ಷಣ ಮಾಡಬೇಕು. ನಾವು ಮುಂದಿನ ದಿನಗಳಲ್ಲಿ ಅವರ ಈ ಒಂದು ಭರವಸೆಯ ಇದಕ್ಕೆ ಒತ್ತಾಸೆಯಾಗಿ ನಾವು ಇದರ ಬಗ್ಗೆ ಖಂಡಿತವಾಗಿ ಇದರ ಹಿಂದುಗಡೆ ಇರ್ತೇವೆ ಅನ್ನುವ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸೋಮೇಶ್ವರದ ಪುರಸಭೆ ಚುನಾವಣೆಯಲ್ಲಿ ಇವತ್ತು ಅಭೂತಪೂರ್ವವಾದಂಥ ಜಯ ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಿದೆ. ಇದಕ್ಕೋಸ್ಕರ ನಾನು ಪ್ರಪ್ರಥಮವಾಗಿ ಪುರಸಭೆ ವ್ಯಾಪ್ತಿಯ ಎಲ್ಲ ಮತದಾರ ಬಂಧುಗಳಿಗೆ ಮತ್ತು ನಮ್ಮ ಈ ಪಕ್ಷದ ದೇವದುರ್ಲಭ ಕಾರ್ಯಕರ್ತರಿಗೆ ಈ ವಿಜಯವನ್ನು ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ. ಭಾಳ ಸಂತೋಷ ಆಗ್ತಾಯಿದೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ ತಕ್ಷಣ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಅನ್ನುವಂಥದ್ದನ್ನು ಜನರು ತಿಳ್ಕೊಂಡಿದ್ದಾರೆ. ಖಂಡಿತವಾಗಿ ಇವತ್ತು ನಮ್ಮ ಮತದಾರರು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ BJPಯ ಶಕ್ತಿ ಏನಿದೆ ಅನ್ನುವಂಥದ್ದನ್ನು ಇವತ್ತು ಸೋಮೇಶ್ವರ ಪುರಸಭೆಯ ಈ ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ಜಯ ಅಂದರೆ 23 ಸ್ಥಾನಗಳಲ್ಲಿ 16 ಸ್ಥಾನಗಳನ್ನು ಗೆಲ್ಲುವ ಮೂಲಕವಾಗಿ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಿದರೆ ಇದು ಮುಂದಿನ ವಿಧಾನಸಭಾ ಕ್ಷೇತ್ರದ ದಿಕ್ಸೂಚಿ ಅನ್ನುವಂಥ ಒಂದು ಸಂದೇಶ ಕೂಡ ನಮ್ಮ ಮತದಾರರು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಈ ಸಭೆಯಲ್ಲಿ ಈ ಒಂದು ಚುನಾವಣೆಯಲ್ಲಿ ಭಾಳ ಅಭೂತಪೂರ್ವವಾದಂಥ ಗೆಲುವು ಭಾರತೀಯ ಜನತಾ ಪಾರ್ಟಿಗೆ ಆಗಿದೆ. ಹಾಗಾಗಿ ಗೆದ್ದಂಥ ಎಲ್ಲ ಅಭ್ಯರ್ಥಿಗಳಿಗೆ ಮತ್ತು ಭಾಗವಹಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮೆಲ್ಲ ನಾಯಕರೊಂದಿಗೆ ಜಿಲ್ಲಾ ಮತ್ತು ಮಂಡಲದ ಎಲ್ಲ ನಾಯಕರೊಂದಿಗೆ ಇವತ್ತು ಪುರಸಭೆಯ ಕೌನ್ಸಿಲರ್ಗಳಿಗೆ ಸರಿಯಾದಂಥ ಮಾಹಿತಿಯನ್ನು ನೀಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬೇರೆ ಬೇರೆ ಸವಲತ್ತುಗಳನ್ನು ನಮ್ಮ ಮತದಾರರಿಗೆ ಮುಟ್ಟುವಂಥ ಒಂದು ಕೆಲಸ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಲಿಕ್ಕಿದ್ದೇವೆ. ಅದೇ ರೀತಿಯಲ್ಲಿ ಈಗಾಗಲೇ ಸತೀಶ್ ಗುಂಪರ್ ಅವರು ಹೇಳಿದಂತೆ ನಮ್ಮ ಕ್ಷೇತ್ರದ ದೊಡ್ಡ ಸಮಸ್ಯೆ ಆಗಿರುವಂಥ ಕುಡಿಯುವ ನೀರಿನ ಯೋಜನೆ
ನಾವೆಲ್ಲರೂ ನೋಡಿರ್ಬೋದು, ಕಳೆದ 15-20 ವರ್ಷದಿಂದ ಕಾಂಗ್ರೆಸ್ನ ಶಾಸಕರು ಮಾಡಿದಂಥ ಆ ಒಂದು ಮಲತಾಯಿ ಧೋರಣೆಯಿಂದಾಗಿ ಇವತ್ತು ನಮ್ಮ ಈ ಭಾಗದಲ್ಲಿ ಕುಡಿಯುವ ನೀರಿನ ಯೋಜನೆ ಬಹಳ ವಿಫಲವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಒಂದು ಜವಾಬ್ದಾರಿ ಕೂಡ ಈ ಚುನಾವಣೆಯಲ್ಲಿ ಅವರು ಭರವಸೆಯನ್ನು ನೀಡಿದ್ದಾರೆ, ಚುನಾವಣಾ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ನೀಡಿದ್ದಾರೆ. ನಾವು ಕುಡಿಯುವ ನೀರಿನ ಯೋಜನೆಯನ್ನು ಸಮರ್ಪಕವಾಗಿ ಮಾಡ್ತೇವೆ ಅನ್ನುವಂಥದ್ದು. ಹಾಗಾಗಿ ಶಾಸಕರಿರುವಂಥ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಜವಾಬ್ದಾರಿ ಇದೆ. ಆ ಒಂದು ಕಾರ್ಯಕ್ಕೆ ಅವರು ಅತ್ಯಂತ ಹೆಚ್ಚಿನ ಒತ್ತನ್ನು ಕೊಟ್ಟು ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ಕೌನ್ಸಿಲರ್ಗಳು ಕೂಡ ಈ ಮೂಲಕ ಅವರಿಗೆ ಒತ್ತಡವನ್ನು ಹಾಕಿ ಮುಂದಿನ ದಿನಗಳಲ್ಲಿ ಈ ಪುರಸಭೆಯಲ್ಲಿರುವಂಥ ನೀರಿನ ಸಮಸ್ಯೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ನಾವೆಲ್ಲರೂ ಒಟ್ಟುಗೂಡಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳುತ್ತಾ 5ನೇ ವಾರ್ಡ್ದ BJP ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀವಕ್ಕ ಆಶ್ರಯ ಕಾಲೋನಿದ ಪೂರ ಮತ ಬಾಂಧವರೆಲ್ಲ ಹಿಂಗೆ ನನ್ನ ಬೆಂಗಾಲವಾದಿತ್ತರು ಅಂಚನೆ ನಮ್ಮ ಸತೀಶ್ ಕುಂಬಾಲ ಇದಕ್ಕೆ ಮುಂದಾಳತ್ವ ವಹಿಸೊಂದು ಏನನ್ನು ವಿನ್ ಮಲ್ಪನಡೆ ಮಸ್ತ್ ಸಹಕಾರ ಮಾಡ್ತಾರೆ ಅಂಚ ಆ ಕ್ಷೇತ್ರದ ಅಭಿವೃದ್ಧಿ ಎನ್ನ ಮೇತು ಆ ವಿಶ್ವಾಸದಿದೆಯನ್ನು ಆಯ್ಕೆ ಮಾಡಿದ್ದಾರೆ ಅದನ್ನು ನೆರವೇರಿಸೋದು ಕೊರಪೆ ಅಂದೆ ನಾನು ಈ ಮೂಲಕ ಒಂಜಿ ಕೇನು ಸೋಮೇಶ್ವರ ಪುರಸಭೆದ ಕೃಷ್ಣನಗರ ವಾರ್ಡ್ ಭಾರತೀಯ ಜನತಾ ಪಾರ್ಟಿದ ಅಭ್ಯರ್ಥಿಯಾದ ಸ್ಪರ್ಧೆ ಮಾಡಿದ್ದು ಇದನ್ನು ಭಾರಿ ಅಮೂಲ್ಯವಾದ ಬಹುಮತದ ಗೆಂದರು ಆ ಕ್ಷೇತ್ರದ ಮತದಾರರಿಗೆ ಸುರತಕ್ಕಂಥದ್ದು ಅಂಚನೆ ಪಕ್ಷದ ನಾಯಕರೇನ ಸತೀಶ್ ಕುಂಪಲ ಅಂಚನೆ ರಾತ್ರಿ ಬಗೆಲ್ ಬೆಂದಿನ ಕಾರ್ಯಕರ್ತರ ಮಾತುಗಳ ಏನ ವೈಯಕ್ತಿಕವಾದ ಅಂದರೆ ಪಕ್ಷದ ಪರವಾದ ಕರ್ತಂತೆ ಕೊರದು ನನ್ನ ದುಂಬುಗೂ ಎಂಗಳ ಕ್ಷೇತ್ರದ ಹೆಚ್ಚಿನ ಅಭಿವೃದ್ಧಿ ಕೆಲಸಕ್ಕೆ ಖಂಡಿತ ಪ್ರಯತ್ನ ಮಾಡಬೇಕು ಈ ಮೂಲಕ ಪನ್ನದು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಆದಿ ತಿಂಗಳೊಡೆದು ದುಂಬು ನಡೆದಿನ ವಿಧಾನಸಭಾ ಚುನಾವಣೆಯದು ಕಾಂಗ್ರೆಸ್ ಹೆಚ್ಚ ಮತ ಪಡೆತಲು ದುಂಬುದ ಲೋಕಸಭಾ ಚುನಾವಣೆಡು ಇಂದಿರ್ದಲ ಹೆಚ್ಚಿಗೆ ಮತ ಈ ಕ್ಷೇತ್ರದ ಪಡೆಪ ಪಂಡದ ತೆರಿಪಾಯರು. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸೋಮೇಶ್ವರ ಪುರಸಭೆಗೆ ಮೊನ್ನೆ ಚುನಾವಣೆ ನಡೆದು ದಿನಾಂಕ 27ರಂದು ಚುನಾವಣೆ ನಡೆದಿದೆ. ಇವತ್ತು ಫಲಿತಾಂಶ ಹೊರಬಿದ್ದಿದೆ. ಮೊದಲ ಬಾರಿಗೆ ಪುರಸಭೆ ಆದ ನಂತರ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ 23 ವಾರ್ಡುಗಳಲ್ಲಿ ಕಾಂಗ್ರೆಸ್ ಪಕ್ಷದ 22 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದೇವೆ. ಇವರಲ್ಲಿ 7 ಜನ ಅಭ್ಯರ್ಥಿಗಳು ನಮ್ಮವರು ಜಯಗಳಿಸಿದ್ದಾರೆ. ಅವರಲ್ಲಿ ದೀಪಕ್ ಪಿಲಾರ್ರವರು, ಆಮಿನಾ ರವರು, ಅದೇ ರೀತಿ ಪರ್ವೀನ್ ರವರು, ರಮ್ಲತ್ ರವರು, ಪುರುಷೋತ್ತಮ್ ಶೆಟ್ಟಿಯವರು, ತಾಹಿರ್ ಅವರವರು 7 ಜನ ಚುನಾವಣೆಯಲ್ಲಿ ಜಯಗಳಿಸಿರ್ತಾರೆ. ಮೊದಲ ಇಷ್ಟು ಸಮಯದಲ್ಲಿ ಕೂಡ ಸೋಮೇಶ್ವರ ಗ್ರಾಮ ಪಂಚಾಯತ್ ಇದ್ದಂಥ ಸಂದರ್ಭದಲ್ಲಿ ಸುಮಾರು 40-50 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಪಂಚಾಯತಿಯಲ್ಲಿ ಆಡಳಿತ ಮಾಡುತ್ತಾ ಇತ್ತು. ಮೊದಲ ಬಾರಿಗೆ ಪುರಸಭೆ ಆದಮೇಲೆ ಚುನಾವಣೆ ಆಗಿದೆ. ಈ ಪುರಸಭೆಯಲ್ಲಿ ಪಕ್ಷದ ಅಭ್ಯರ್ಥಿಗಳಿಗೆ ಚುನಾವಣೆಯಲ್ಲಿ ಕೆಲಸ ಮಾಡಲು ನಮ್ಮ ಪಕ್ಷದ ಬೂತ್ ಮಟ್ಟದ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಅಲ್ಲದೆ ಜಿಲ್ಲೆಯ ವಿವಿಧ ಭಾಗಗಳಿಂದ ವೀಕ್ಷಕರು ಆಗಮಿಸಿ ಅವರು ಕೂಡ ಬೂತ್ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸಿ ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಕಾರಣೀಭೂತರಾಗಿದ್ದಾರೆ. ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷನ ನೆಲೆಯಲ್ಲಿ ಅವರಿಗೆ ನಾನು ಮೊದಲ ಬಾರಿಗೆ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಸೋಮೇಶ್ವರ ಪುರಸಭೆಯಲ್ಲಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಟ್ಟಿಗೆ 6,259 ಮತಗಳು ಲಭಿಸಿವೆ. ಈ ಹಿಂದಿನ ಮತಗಳನ್ನು ನೋಡಿದಾಗ ಅದು ವಿಧಾನಸಭಾ ಚುನಾವಣೆ ಇರಲಿ ಇನ್ನಿತರ ಚುನಾವಣೆ ಇರಲಿ ಇಷ್ಟೊಂದು ಮತ ಈ ಒಂದು ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲಭಿಸಿರುವುದಿಲ್ಲ. ಕಳೆದ MLA ಚುನಾವಣೆಯಲ್ಲಿ ಮೊನ್ನೆ ನಡೆದಂಥ 6 ತಿಂಗಳ ಹಿಂದೆ ನಡೆದಂಥ ಶಾಸಕರ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ UT ಖಾದರ್ ಅವರಿಗೆ ನಮ್ಮ ಗ್ರಾಮ ಸೋಮೇಶ್ವರ ಪುರಸಭೆಯಿಂದ ದೊರಕಿದ್ದು 5,907 ಮತಗಳು. ಆದರೆ ಇವತ್ತು ಗ್ರಾಮಾಂತರ ಮಟ್ಟದಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ 6,259 ಮತಗಳನ್ನು ಪಡೆದುಕೊಳ್ಳಲು ಕಾಂಗ್ರೆಸ್ ಶಕ್ತವಾಗಿದೆ. ದಿನ ಹೋದಾಗೆ ಈ ಪುರಸಭಾ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಆಗ್ತಾಯಿದೆ. ಮತ್ತು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕಾಂಗ್ರೆಸ್ ಆಡಳಿತ ಮಾಡಲಿಕ್ಕೆ ಸಹಕಾರಿಯಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಮಾಡಲಿಕ್ಕಿದ್ದಾರೆ. ಮತ್ತೊಮ್ಮೆ ಎಲ್ರಿಗೂ ನಾನು ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಮತ ನೀಡಿದ ಮತದಾರರಿಗೆ
ಉಳ್ಳಾಲ ಬ್ಲಾಕ್ ಕೌನ್ಸಿಲ್ ಪರವಾಗಿ ಎಲ್ರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಸಿಟಿ ಎಂಟರ್ಪ್ರೈಸಸ್ನ ಮಹೋನ್ನತ ಮಾರಾಟ ಮಳಿಗೆ ಸಿಟಿ ಲೈಟ್ಸ್. ಎಲ್ಲ ತರಹದ ಲೈಟಿಂಗ್ ಮತ್ತು ಎಲೆಕ್ಟ್ರಿಕಲ್ ಸಾಮಗ್ರಿಗಳಿಗೆ ಹ್ಯಾವೆಲ್ಸ್, ಉಷಾ, ಆಂಕರ್, ಫಿಲಿಪ್ಸ್, ಕ್ರಾಂಪ್ಟನ್, ಪ್ಯಾನಾಸೋನಿಕ್ ಇತ್ಯಾದಿ ಪ್ರಖ್ಯಾತ ಬ್ರ್ಯಾಂಡ್ಗಳ ಸ್ವಿಚ್ ಲೈಟಿಂಗ್ ಉತ್ಪನ್ನಗಳು, ಅನಾಕ್ಸ್ ಎಲ್ಇಡಿ ಲೈಟ್ಸ್ಗಳು, ಜಿಎಂ ಸ್ವಿಚ್ ಬೋರ್ಡ್ ಮತ್ತು ಲೈಟಿಂಗ್ ಉತ್ಪನ್ನಗಳು, ಆಕರ್ಷಕ ವಿನ್ಯಾಸ, ನವೀನ ಮಾದರಿಯ ಹ್ಯಾಂಗಿಂಗ್ ಲೈಟ್ ಮತ್ತು ಇತರ ಲೈಟ್ಗಳ ವಿಶಾಲ ಸಂಗ್ರಹ, ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಲಭ್ಯ. ಸಿಟಿ ಎಲೆಕ್ಟ್ರಿಕಲ್ಸ್ ಸಿಟಿ ಸ್ವಿಚ್ ಬೋರ್ಡ್ಗಳ ಮೂಲಕ ಗ್ರಾಹಕರ ಮೆಚ್ಚುಗೆ ಪಡೆದ ಸಂಸ್ಥೆ. ಸಿಟಿ ಎಲೆಕ್ಟ್ರಿಕಲ್ಸ್, ಸಿಟಿ ಲೈಟ್ಸ್, LIC ಸ್ಟ್ಯಾನಿಯಂ ಬಿಲ್ಡಿಂಗ್, ಟೆಲಿಫೋನ್ ಎಕ್ಸ್ಚೇಂಜ್ ಹತ್ತಿರ ತೊಕ್ಕೋಟು. ದೂರವಾಣಿ 0824 2465 ಮೊಬೈಲ್ 9480 92654. ಶ್ರೀ ಗಣಪತಿ ಸ್ವಯಂಭೂ ನಾಗ ಸಾನ್ನಿಧ್ಯ ಶ್ರೀ ರಕ್ತೇಶ್ವರಿ ದೇವಿ ಗುಳಿಗ ಸಾನ್ನಿಧ್ಯ ಕೊಲ್ಯ ವಾರ್ಷಿಕೋತ್ಸವ ದಿನಾಂಕ 2/1/2024 ಮಂಗಳವಾರ. ಬೆಳಿಗ್ಗೆ 6 ಗಂಟೆಗೆ ಗಣಪತಿ ಹವನ, 10 ಗಂಟೆಗೆ ಸಾಮೂಹಿಕ ಆಶ್ಲೇಷ ಬಲಿಪೂಜೆ, ರಕ್ತೇಶ್ವರಿ ದೇವಿಗೆ ದುರ್ಗಾ ಹೋಮ, ಹೂವಿನ ಪೂಜೆ, ಶ್ರೀ ಗುಳಿಗ ದೈವಕ್ಕೆ ತಂಬಿಲ ಸೇವೆ, ಶ್ರೀ ನಾಗದೇವರಿಗೆ ಪಂಚಾಮೃತ ಅಭಿಷೇಕ, ಸಿಯಾಳ ಅಭಿಷೇಕ, ನಾಗತಂಬಿಲ ಸೇವೆ. ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ಮತ್ತು ಅನ್ನಸಂತರ್ಪಣೆ. ಸಂಜೆ 4:30ಕ್ಕೆ ಸಾರ್ವಜನಿಕ ಭಜನೆ. ರಾತ್ರಿ 7ರಿಂದ ಗಣಪತಿ ದೇವರಿಗೆ ರಂಗಪೂಜೆ. ಸರ್ವರಿಗೂ ಆದರದ ಸ್ವಾಗತ ಬಯಸುವ. ರಾತ್ರಿ 8 ಗಂಟೆಗೆ ಗುಳಿಗ ದೈವಕ್ಕೆ ಕೋಳಿ ಬಲಿ ಸೇವೆ. ಶ್ರೀ ದಿವಾಕರ್ ಆಡಳಿತ ಮೊಕ್ತೇಸರರು, ಶ್ರೀಮತಿ ಸವಿತಾ ದಿವಾಕರ್, ದುರ್ಗಾಂಬ ಬಾಡಿ ವರ್ಕ್ಸ್ ಕೊಲ್ಯ ಸಿಬ್ಬಂದಿ ವರ್ಗ ಮತ್ತು ಭಕ್ತವೃಂದ ಹಾಗೂ 10 ಸಮಸ್ತರು. ಶ್ರೀ ರಘುನಾಥ್ ಭಟ್ ಮತ್ತು ಶ್ರೀ ಪ್ರಸಾದ್ ಭಟ್ ಸಾನ್ನಿಧ್ಯದ ಅರ್ಚಕರು. ಉಳ್ಳಾಲ ದರ್ಗಾದ ಶಿಕ್ಷಣ ಸಂಸ್ಥೆಲೆಡು ಪ್ರಮುಖ ವಾಯ್ನ ಉಳ್ಳಾಲ ಹಳೆಕೋಟೆ ಸೈಯದ್ ಮದನಿ ಉರ್ದು ಸಂಯುಕ್ತ ಶಾಲೆದ ವಾರ್ಷಿಕ ಕ್ರೀಡಾಕೂಟನ ಉಳ್ಳಾಲ ಹಳೆಕಲ ಮದನಿ ಶಾಲಾ ಮೈದಾನಡು ಶನಿವಾರ ನಡಪಾಯಿರು. ಶಾಲಾ ವಿದ್ಯಾರ್ಥಿಗಳ ಪೊರ್ಲ ಕಂಠದ ಶಿಸ್ತುಬದ್ಧ ಪಥ ಸಂಚಲನಡು ಕಾರ್ಯಕ್ರಮ ಶುರುವಾಂಡು. ಕುಡ್ಲ ಮಣ್ಣಗುಡ್ಡದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆದ ವಿದ್ಯಾರ್ಥಿಗಳು ಪಥ ಸಂಚಲನಗೂ ಬ್ಯಾಂಡ್ ವಾದ್ಯದ ಸಾಥ್ ಕೊರಿಯರು. ಕೇಂದ್ರ ಜುಮ್ಮಾ ಮಸೀದಿ ಉಪಾಧ್ಯಕ್ಷರು ಜನಾಬ್ ಹಸೈನಾರ್ ಧ್ವಜವಂದನೆ ಗೌರವ ಸ್ವೀಕಾರ ಮಲ್ತೇರು. ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಸಮನ್ವಯ ಅಧಿಕಾರಿ ಡಾ ಪ್ರಶಾಂತ್ ಧ್ವಜಾರೋಹಣ ನಡಪಾದ ವಿದ್ಯಾರ್ಥಿಗಳು ಮಾನಸಿಕವಾದ ಸದೃಢವಾದ ಬುಲೆವಡಾಂಡ ತಾಳ್ಮೆ ಸಹನೆ ಅಗತ್ಯ. ಇಂದು ಶಾಲಾ ಪಠ್ಯಗಳ ಉಪಯೋಗ ಆಪುಂಡು ಪಂಡದು ಎಡಬೇಕೆರು. ಧನ್ಯವಾದಗಳು. ಎಲ್ಲ ಅತಿಥಿಗಳು ದಯವಿಟ್ಟು ವೇದಿಕೆಗೆ ಬರಬೇಕಂತಲೇ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲ ಅತಿಥಿಗಳು ದಯವಿಟ್ಟು ವೇದಿಕೆಗೆ ಬರಬೇಕಂತಲೇ ಕೇಳಿಕೊಳ್ತಾ ಇದ್ದೇನೆ. ಹಿಂದೆ ನನ್ನ ಒಬ್ಬ ವಿದ್ಯಾರ್ಥಿ ನಮಗೆ ಸಿಕ್ಕಿದ.
ಹೆಚ್ಚು ಕಡಿಮೆ ಒಂದು 10 ವರ್ಷದ ನಂತರ. ಕ್ರೀಡೆಯಲ್ಲಿ ಮಾತ್ರ ಇದ್ದಂಥವನು, ಶೈಕ್ಷಣಿಕವಾಗಿ ಯಾವುದೇ ಸಾಧನೆ ಮಾಡದಿದ್ದಂಥ ವಿದ್ಯಾರ್ಥಿ. ಇವತ್ತು ನನ್ನ ಇಡೀ ವಿದ್ಯಾರ್ಥಿ ಸಮೂಹದಲ್ಲಿ ಅತ್ಯಂತ ಸಂತೋಷದಿಂದ ಸಂತೃಪ್ತ ಜೀವನ ನಡೆಸುವವನು ಯಾರು ಕೇಳಿದರೆ ಆ ವಿದ್ಯಾರ್ಥಿ. ಅವನು 6ರಲ್ಲಿ 5ರಲ್ಲೂ ಫೇಲ್ ಆಗಿದ್ದವನು. ಆದರೆ ಇವತ್ತು ಅವನು ಹೇಳ್ತಾನೆ, ಸರ್ ತುಂಬ ಖುಷಿಯಲ್ಲಿದ್ದೇನೆ. ಅವನ ವೃತ್ತಿಯ ದಿನಚರಿಯನ್ನು ಹೇಗೆ ಹೇಳ್ತಾ ಹೇಳಿದ್ರೆ, 5 ಗಂಟೆಗೆ ಹೇಳ್ತೇನೆ ಸರ್, 8 ಗಂಟೆವರೆಗೆ ಮಾರ್ಕೆಟಲ್ಲಿ ಕೆಲಸ ಮಾಡ್ತೇನೆ ನಾನು, 8:30ಯಿಂದ ನನ್ನದೇ ಅಂಗಡಿಯಲ್ಲಿ ಕೆಲಸ ಮಾಡ್ತೇನೆ, ಸಂಜೆ 5 ಗಂಟೆಯಿಂದ ಝೊಮ್ಯಾಟೊದಲ್ಲಿ ಹೋಗ್ತೇನೆ. ಅವನು ದಿನಕ್ಕೆ ಎಷ್ಟು ದುಡಿತಾನೆ ಅಂತ ಕೇಳಿದರೆ ಅದನ್ನು ಹೇಳಬೇಕಾದ ಅಗತ್ಯ ಇಲ್ಲ, ಆ ಒಂದು ಶಬ್ದ ಸಾಕು, ಸಂತೃಪ್ತ ಜೀವನ ನಡೆಸ್ತಾ ಇದ್ದಾನೆ ಹೇಳಿ. ಅದೇ SLCಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಂಥ ಒಬ್ಬ ವಿದ್ಯಾರ್ಥಿ ಒಮ್ಮೆ ಸಿಕ್ಕಿದಾಗ ನನ್ನನ್ನು ಕೇಳ್ತಾನೆ, ನೀವು ಪ್ರಶಾಂತ್ ಸರ್ ಅಲ್ಲ ಕೇಳ್ತಾನೆ. ಮಾನವೀಯ ಮೌಲ್ಯಗಳನ್ನು, ಸಂಬಂಧಗಳನ್ನು ಗಟ್ಟಿಗೊಳಿಸುವಂಥದ್ದು ಶೈಕ್ಷಣಿಕ ಸಾಧನೆ ಅಲ್ಲ, ಅದರ ಜೊತೆಗೆ ಇಂಥ ವಿದ್ಯಾರ್ಥಿಗಳು ಅನ್ನುವಂಥದ್ದನ್ನು ನನ್ನನ್ನು ಪ್ರೇರೇಪಿಸಿದಂತಹ ಘಟನೆಯನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆದ್ದರಿಂದಾಗಿ ವಿದ್ಯಾರ್ಥಿಗಳೇ, ನಿಮ್ಮ ವ್ಯಕ್ತಿತ್ವವು ಹಾಗೆ. ಇವತ್ತು ಕ್ರೀಡೆಯಲ್ಲಿ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ಇರುವಂಥ ಅವಕಾಶ ಇಲ್ಲ, ನಮ್ಮ ಜೀವನ ಶೈಲಿಯನ್ನು ಅಂತರಾವಲೋಕನ ಮಾಡಲಿಕ್ಕೆ ಇರುವಂಥ ಒಂದು ಅವಕಾಶ ಅಂತ ಹೇಳ್ತಾ, ಇಷ್ಟು ಹೊತ್ತು ನೀವು ಬಿಸಿಲಿನಲ್ಲಿ ಹೀಗೆ ತಾಳ್ಮೆಯಿಂದ ಕೂತಿದ್ದಂತಾದ ಮೇಲೆ ನಿಮ್ಮಲ್ಲಿ ಆ ಸಾಮರ್ಥ್ಯ ಖಂಡಿತ ಇದೆ ಅಂತ ಅರ್ಥ. ಉಳ್ಳಾಲ ಕೇಂದ್ರ ಜುಮ್ಮಾ ಮಸೀದಿ ಸದಸ್ಯರು UD ಅಶ್ರಫ್ ಕ್ರೀಡಾಕೂಟ 2023 ಫಲಕನ ಅನಾವರಣ ಮಲ್ತದು ಕ್ರೀಡಾಕೂಟಗ ಉದಿಪನದ ಚಾಲನೆ ಕೊರಿಯರು. ಹಳೇಕಲ ಮದನಿ ಶಿಕ್ಷಣ ಸಂಸ್ಥೆದ ಸಂಚಾಲಕರು NM ಮೊಹಮ್ಮದ್ ಬೊಕ್ಕ ಮಲ್ಲಬಿ ನಿರ್ನಕ್ಲು ಬೇಲೂನು ಬೊಕ್ಕ ಪಾರಿವಾಳರ ಪಾಯರು. ರಾಷ್ಟ್ರಧ್ವಜದ ಸಂಕೇತವಾದಂತಹ ಕೇಸರಿ, ಬಿಳಿ, ಹಸಿರು 3 ಬಣ್ಣದ ಬಲೂನ್ ಅನ್ನು ಹಾರಿ ಬಿಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. UH ಹಸೀನಾರ್, UH ಫಾರೂಕ್ ರವರು ಮತ್ತು UD ಅಶ್ರಫ್ ರವರು ಎಲ್ಲರೂ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಬಿಡಿ ಸರ್. ಶಾಂತಿಯೊಂದಿಗೆ ಈ ಕ್ರೀಡೆಯು ಮುಕ್ತಾಯವಾಗಲಿ ಎಂಬ ಹಾರೈಕೆಯನ್ನ ಮಾಡ್ತಾ ಇದ್ದಾರೆ. ಬಿಡಿ ಸರ್. ಲೇಸರು ವಿಶೇಷವಾದ ಪಾಲ್ಪಡೆಯಿನ ಉಳ್ಳಾಲ ದರ್ಗಾ ಅಧ್ಯಕ್ಷರು ಜನಾಬ್ ಅಲ್ಹಾಜ್ ಹನೀಫ್ ಹಾಜಿ ಪಾತಿರೊಂದು ಉಳ್ಳಾಲ ದರ್ಗಾ ಆಡಳಿತಡು ಹಳೆಕೋಟೆ ಬೊಕ್ಕ ಕೋಟೆಪುರ ರಡ್ಡು ಶಾಲೆಲು ರಡ್ಡು ಕಣ್ಣು ಇತ್ತಿಲಕ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೂ ಶಾಲೆದ ಮುಖ್ಯೋಪಾಧ್ಯಾಯರು ಅಧ್ಯಾಪಕರು ವಿಶೇಷ ಶ್ರಮ ವಹಿಸುವರು. ವಿದ್ಯಾರ್ಥಿಗಳ ಭವಿಷ್ಯ ಎಡ್ಡೆ ಆವಡು ಶಿಕ್ಷಕರ ಶ್ರಮ ಸಾರ್ಥಕ ಆವಡು ಪಣದು ಹಾರೈಸಿರು. ಸೈಯದ್ ಮದನಿ ಆಂಗ್ಲ ಮಾಧ್ಯಮ, ಸೈಯದ್ ಮದನಿ ಉರ್ದು ಮಾಧ್ಯಮ ಶಾಲೆ ಹಳೆಕೋಟೆ, ಮತ್ತೊಂದು ಕೋಟೆಪುರದಲ್ಲಿರುವ ಸೈಯದ್ ಮದನಿ ಉರ್ದು ಮಾಧ್ಯಮ ಶಾಲೆ, ಟಿಪ್ಪು ಸುಲ್ತಾನ್ ಉರ್ದು ಮಾಧ್ಯಮ ಶಾಲೆ. 2 ಶಾಲೆಯು ನಮ್ಮ ಟ್ರಸ್ಟಿನ 2 ಕಣ್ಣು ಇದ್ದಂತಾಗಿ. ಏಕೆಂದರೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಇಂದು ನಮ್ಮ ಜಿಲ್ಲೆಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯು, ಇಂಗ್ಲೀಷ್ ಮೀಡಿಯಂ ಶಾಲೆಯು ತುಂಬ ಇದೆ. ಒಂದಕ್ಕೆ ಒಂದು ಪೈಪೋಟಿ ಕೊಡುತ್ತಾ ಶಿಕ್ಷಣದಲ್ಲಿ ಕೂಡ ಅದೇ ರೀತಿ ಫೀಸಿನಲ್ಲಿ ಕೂಡ ಒಂದಕ್ಕೊಂದು ಪೈಪೋಟಿ ಮಾಡುತ್ತಾ ವಿದ್ಯಾರ್ಥಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಈಗಿನ ಕಾಲದಲ್ಲಿ ಒಂದು ಕನ್ನಡ ಮಾಧ್ಯಮ ಶಾಲೆ ಅಥವಾ ಉರ್ದು ಮಾಧ್ಯಮ ಶಾಲೆ ತೀರ ಕಡಿಮೆ ಇರುವುದು. ಇದ್ದರೂ ಕೂಡ ಅಲ್ಲಿ ವಿದ್ಯಾರ್ಥಿಗಳು ಕೂಡ ಕಡಿಮೆ, ವಿದ್ಯಾರ್ಥಿ ಕಡಿಮೆ ಇದ್ದರೂ ಕೂಡ ಅಲ್ಲಿ ಆ ಮಕ್ಕಳ ರಿಸಲ್ಟ್ ಕೂಡ ತುಂಬ ಕಡಿಮೆ ಇದೆ. ಆದರೆ ಸೈಯದ್ ಮದನಿ ಚಾರಿಟಬಲ್ ಅಧೀನದಲ್ಲಿರುವ ಈ 2 ಶಾಲೆಯಲ್ಲಿ ಕೂಡ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಹೇಳಬಹುದು ಅತ್ಯಧಿಕ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಥಿಗಳು ಕೈತಾ ಇದ್ದಾರೆ. ಅದೇ ರೀತಿ ಫಲಿತಾಂಶವು ಎಲ್ಲ ಶಾಲೆಗಳಿಗಿಂತ ತುಂಬ ಉತ್ತಮದಲ್ಲಿದೆ. ಅದಕ್ಕೆ ಶ್ರಮಿಸಿರುವುದು ನಮ್ಮ ಶಾಲೆಯಲ್ಲಿರುವ ಎಲ್ಲ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕರು, ಅವರ ಶ್ರಮ ಆಗಿದೆ. ಏಕೆಂದರೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಉರ್ದು ಮಾಡಿಸಲು ಬರುವ ಮಕ್ಕಳು ಒಂದನೇದಾಗಿ ಎಲ್ಲದಕ್ಕೂ ಕೂಡ ಎಲ್ಲ ವಿಷಯದಲ್ಲಿ ಕೂಡ ಹಿಂದುಳಿದವರು. ಆದರೆ ಆ ಮಕ್ಕಳನ್ನು ಆ ಮಕ್ಕಳಿಂದ ಉತ್ತಮ ರಿಸಲ್ಟ್ ಪಡೆಯುವುದು ಅದು ಸಣ್ಣ ವಿಷಯ ಏನಲ್ಲ. ಅಲ್ಹಮ್ದುಲಿಲ್ಲಾ, ಅವರಿಗೆ ನಾನು ಅವರೆಲ್ಲರನ್ನು ಕೂಡ ಅಭಿನಂದಿಸುತ್ತಾ ಸರ್ವಶಕ್ತನಾದ ಅಲ್ಲಾಹನು ನಮ್ಮ ಈ ಶಾಲೆಯ ಮಕ್ಕಳ ಭವಿಷ್ಯವನ್ನು ಉಜ್ವಲಿಸಿಗೊಳಿಸಲಿ ಎಂದು ಹೇಳುತ್ತಾ ಲೇಸ್ತ ಗುರ್ಕಾರ್ಪಣೆ ವಹಿಸೊಂಡಿನ ಕೇಂದ್ರ ಜುಮ್ಮಾ ಮಸೀದಿ ಸದಸ್ಯರು UH ಫಾರೂಕ್ ಕ್ರೀಡಾಕೂಟ ಯಶಸ್ವಿ ಆವಡು ಪಡೆದ ಎಡಬೇಕಿರು. ಏನು ಹೇಳಬೇಕಾಗಿಲ್ಲ, ಯಾಕಂತ ಹೇಳಿದರೆ ದೈಹಿಕ ಶಿಕ್ಷಣವನ್ನು ಯಾವ ಅವರು ಪ್ರಸ್ತುತಪಡಿಸ್ತಾರೆ ಅನ್ನೋದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತೋರ್ಪಡಿಸಲಿಕ್ಕೋಸ್ಕರ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದಾರೆ. ಅದರಲ್ಲಿ ಪ್ರೈಸ್ ತಗೊಳ್ಳೋದು ಮುಖ್ಯವಲ್ಲ, ಆದರೆ ಭಾಗವಹಿಸಿಕೊಂಡು ಕ್ರೀಡಾ ಕ್ಷಮತೆಯನ್ನು ತೋರಿಸುವಂಥ ಒಂದು ಕಾರ್ಯಕ್ರಮ ಇದಾಗಲಿ. ಉಳ್ಳಾಲ ದರ್ಗಾ ಚಾರಿಟೇಬಲ್ ಟ್ರಸ್ಟ್ ಕೋಶಾಧಿಕಾರಿ ಅಬುಬಕರ್ ಹಾಜಿ, ಶಾಲಾಭಿವೃದ್ಧಿ ಸಮಿತಿ ಸದಸ್ಯರು ಜೈನುದ್ದೀನ್, ಕೋಶಾಧಿಕಾರಿ UH ಕರೀಂ, ಕಾರ್ಯದರ್ಶಿ UH ಅಲ್ತಾಫ್, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಆಡಳಿತ ಗುಲಪಡೆಯಿನ ಮಾತಾ ಶಾಲೆದ ಮುಖ್ಯ ಶಿಕ್ಷಕರು ಇಮ್ತಿಯಾಜ್, ರಸೂಲ್ ಖಾನ್, ನಸೀಮಾ, ರಮ್ಲಾ,
ಮದನಿ ಕಾಲೇಜ್ದ ದೈಹಿಕ ಶಿಕ್ಷಣ ನಿರ್ದೇಶಕರು ಅಶ್ರಫ್, ಟಿಪ್ಪು ಸುಲ್ತಾನ್ ಕಾಲೇಜ್ದ ದೈಹಿಕ ಶಿಕ್ಷಣ ನಿರ್ದೇಶಕರು ರಶೀದ್, ದೈಹಿಕ ಶಿಕ್ಷಣ ಶಿಕ್ಷಕರು ಖಾಲಿದ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾನಿ ಕೆಡಿದ್ದರು. ಹಳೆಕೋಟೆ ಶಾಲಾ ಮುಖ್ಯೋಪಾಧ್ಯಾಯರು ಕೆಎಂಕೆ ಮಂಜನಾಡಿ ಎತ್ಕೊಂದು ಪ್ರಾಸ್ತಾವಿಕ ಪಾತ್ರ ಪಂಡೇರು. ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಪಂಡೇರು. ಶಶಿಕಲಾ ಟೀಚರ್ ಸಭೆ ಸುಧಾರಿಕೆ ಮಲ್ತೇರು. ವಿದ್ಯಾರ್ಥಿನಿ ರಂಶೀನಾ ಪ್ರತಿಜ್ಞಾ ವಿಧಿ ಬೋಧಿಸಾಯರು. ಸಪ್ನಾ ಟೀಚರ್ ಸೊಲ್ಮೆ ಸಂದಾಯರು. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಶ್ರೀ ಕ್ಷೇತ್ರ ಕೊಂಡಾನ ಶ್ರೀ ಪಿಲಿಚಾಮುಂಡಿ ಬಂಟ ಮುಂಡತಾಯ ದೈವಸ್ಥಾನ ಕೊಂಡಾನ ಕೋಟೆಕಾರು. ಕೊಂಡಾನ ವಾರ್ಷಿಕ ಕಟ್ಟೆ ಜಾತ್ರೆ ದಿನಾಂಕ 13/1/24 ಶನಿವಾರ, ದಿನಾಂಕ 8/1/2024 ಸೋಮವಾರ ಸಂಜೆ 4 ಗಂಟೆಗೆ ಕೋಳಿಕುಂಟ. ದಿನಾಂಕ 12/1/2024 ಶುಕ್ರವಾರ ರಾತ್ರಿ ಭಂಡಾರ ಏರುವುದು. ದಿನಾಂಕ 13/1/24 ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಶ್ರೀ ವೈದ್ಯನಾಥ ದೈವದ ನೇಮ, ಸಂಜೆ 6 ಗಂಟೆಗೆ ಶ್ರೀ ಪಿಲಿಚಾಮುಂಡಿ ದೈವದ ನೇಮ, ನಂತರ ರಾತ್ರಿ ಬಂಟ ನೇಮ, ಆನಂತರ ಭಂಡಾರ ಇಳಿಯುವುದು. ಸರ್ವರಿಗೂ ಆದರದ ಸ್ವಾಗತ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ, ಗುರಿಕಾರರು, ದೈವದ ಸೇವಾರ್ಥಿಗಳು ಹಾಗೂ ಊರ 10 ಸಮಸ್ತರು, ಶ್ರೀ ಕ್ಷೇತ್ರ ಕೊಂಡಾನ ಶ್ರೀ ಪಿಲಿಚಾಮುಂಡಿ ಬಂಟ ಮುಂಡತಾಯ ದೈವಸ್ಥಾನ. ಎಲ್ಲ ರೀತಿಯ ಮನೆ ಬಳಕೆಯ ಸಾಮಗ್ರಿಗಳು, ಪ್ಲಾಸ್ಟಿಕ್ ಸಾಮಗ್ರಿಗಳು, ಸ್ಟೀಲ್ ಪಾತ್ರೆಗಳು, ಚಪ್ಪಲಿಗಳು ಇತ್ಯಾದಿಗಳ ಬೃಹತ್ ಮಾರಾಟ ಮಳಿಗೆ ಮೆಗಾ ಮಾರ್ಟ್. ಅತ್ಯಂತ ಮಿತ ದರ, ಗುಣಮಟ್ಟದ ಸಾಮಗ್ರಿಗಳು. ಆಸೆಗೋಡಿ ಪರಿಸರದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಮಾರಾಟ ಮಳಿಗೆ ಮೆಗಾ ಮಾರ್ಟ್. ಮಾಲಕರು ಸಲೀಂ ಮೆಗಾ, ಆರ್ವಿ ಆರ್ಕೆಟ್, ಎಸ್ಬಿಐ ಬ್ಯಾಂಕ್ ಹತ್ತಿರ, ಅಸೇಗೋಡಿ, ಉಳ್ಳಾಲ ತಾಲೂಕು. ಬಬ್ಬುಕಟ್ಟೆ ಹಿರಾ ಶಿಕ್ಷಣ ಸಂಸ್ಥೆಡು ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆದ ಶಾಲಾ ವಾರ್ಷಿಕೋತ್ಸವ ಲೇಸ್ ಶುಕ್ರವಾರ ಬಯರ್ ನಡೆದನು. ಕಾರ್ಯಕ್ರಮದ ಮಲಬಿನಿರಾದ ಪಾಲ್ಪಡೆಯಿನ ಮಣಿಪಾಲ್ ಎಂಐಟಿದ ಸಹಾಯಕ ಪ್ರೊಫೆಸರ್ ಡಾಕ್ಟರ್ ಜಮಾಲುದ್ದೀನ್ ಹಿಂದಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಅಡಿಪಾಯ ದಿಂಚ ಮುಖ್ಯ, ಬಲಿಷ್ಠ ಬೊಕ್ಕ ಸಮೃದ್ಧ ಶಿಕ್ಷಣದ ದುಂಬುದ ಪೀಳಿಗೆಗೆ ಹೆಚ್ಚ ಮಾರ್ಗದರ್ಶನ ಹಾಕೊಂಡು ದೇಹದ ಅಂಗಾಂಗಲು ಬಿಲೆ ಕಟ್ಟಂದಿನಾತ ಇತ್ತದು ಇಂದು ದೇವರನ ಕೊಡುಗೆ ಆತನ ಮಾಡಿ ತೆರಿಪಾಯರು. So that is the first feeling that we should have, feeling of gratitude that makes us wonderful people. The second point that I want to highlight is that everyone here is born rich. We always have a tendency to compare ourselves with others, isn't it? We always compare ourselves with people who are economically affluent. That person has a bigger car than me, that person has a bigger house than me. That is a comparison that everyone will have. But if you look at in totality, we are all born rich because Allah Almighty has bestowed us with numerous organs in our body which are priceless, and the combination and culmination of all these organs will make our human life very, very easy. So if I ask any one of you that if I pay crores and crores of rupees, will anyone be able to give their hand, donate one hand of yours, or one leg of yours, one eye of yours, one ears of yours? Nobody will be ready to do that because we know that it is priceless. So the Allah Almighty has bestowed us with so much goodness, so much energy in us that we always feel privileged and rich about ourselves. ಉಳ್ಳಾಲ ನಗರಸಭೆ ಸದಸ್ಯರು ದಿನಕರ್ ಉಳ್ಳಾಲ್ ಬೊಕ್ಕ ಬಾಜಿಲ್ ಡಿಸೋಜಾ ಸಾಂದರ್ಭಿಕವಾದ ಪಾತಿರಿರು. ಅಂಥ ಸ್ಥಳದಲ್ಲಿ ಇಷ್ಟು ದೊಡ್ಡ ಶಾಲೆಯನ್ನು ಕಟ್ಟಲಿಕ್ಕೆ, ಇಷ್ಟು ದೊಡ್ಡ ಕಾಲೇಜನ್ನು ಕಟ್ಟಲಿಕ್ಕೆ ಇವರಿಗೆ ಆಗ್ತಾ ಅಂತ ಹೇಳಿದರೆ
ಖಂಡಿತವಾಗಿ ನಿಮಗೆ ಹೆಮ್ಮೆ ಪಡಬೇಕು. ಯಾಕಂದರೆ ಇಲ್ಲಿಯ ಮಕ್ಕಳಿಗೆ ನೀವು ಸತ್ಯವಾಗಿ ಹೇಳ್ತಾ ಇದ್ರೆ ನಿಮಗೆ ಇಂಥ ಒಂದು ಸ್ಕೂಲು ಕಾಲೇಜ್ ಇಷ್ಟು ಪರಿಸರದಲ್ಲಿ ಇಂಥ ಒಂದು ಕಾಲೇಜ್ ಕಟ್ಟಲಿಕ್ಕೆ ಆಯ್ತಂತ ಹೇಳಲಿಕ್ಕೆ ಶಾಂತಿ ಪ್ರಸ್ಥಾನಕ್ಕೆ ತುಂಬ ಕಷ್ಟದ ಕೆಲಸ. ನನಗೆ ಗೊತ್ತುಂಟು, ಮಕ್ಕಳಿಗೆ ನಿಮಗೆಲ್ಲ ಅರ್ಥ ಆಗಲಿಕ್ಕಿಲ್ಲ. ಯಾಕಂತೇಳಿ ಟೀಚರ್ನವರಿಗೆ ಸಂಬಳ ಕೊಡಬೇಕು, ಪ್ರತಿಯೊಂದು ಬಸ್ಸನ್ನು ಮೇಂಟೈನ್ ಮಾಡಬೇಕು, ಎಲ್ಲ ರೀತಿಯ ಕಷ್ಟವನ್ನು ಅನುಭವಿಸಿಕೊಂಡು ಟ್ರಸ್ಟಿಯನ್ನು ಕಟ್ಟಿಕೊಂಡು ಯಾವುದೇ ಫಲಾಂಶ ಇಲ್ಲದೆ ಲಾಭಾಂಶ ಇಲ್ಲದೆ ಈ ಮಕ್ಕಳಿಗೆ ಬೇಕಾಗಿ ದೇಶದ ಮಕ್ಕಳಿಗಾಗಿ ಈ ಪ್ರದೇಶದವರನ್ನು ಒಂದು ವಿದ್ಯಾವಂತರನ್ನು ಮಾಡುವಂಥ ಕೆಲಸ ಅಷ್ಟು ಸುಲಭದ ಕೆಲಸ ಅಲ್ಲ. ಖಾಲಿ ಹೀರಾ ಕಾಲೇಜಿಗೆ ಮಾತ್ರ ಅಲ್ಲ, ದಿನಕರಲ್ಲಿ ಹೇಳಿದರು ಹೀರಾ ಕಾಲೇಜ್ ಕಲ್ತವರು ಮುಂದಿನ ದಿವಸದಲ್ಲಿ ಮೇಲೆ ದರ್ಜೆ ಹೋಗುವ ಏನು ಮಾಡ್ತೀರಿ ಅಂತ ಆಗ ಹೇಳಿದವರು. ಎಲ್ಲಿ ಒಂದು ಜಾಗದಲ್ಲಿ ಕೋಟಗಾರ್ನಲ್ಲಿ 15 ಎಕರೆ ಜಾಗವನ್ನು ತೆಗೆದರೆ ಮುಂದಿನ ದಿವಸದಲ್ಲಿ ಶಾಲೆ ಮಕ್ಕಳು ಒಳ್ಳೆ ಇದಕ್ಕೆ ಹೋಗ್ತಾರಂತ ಹೇಳ್ತಾರೆ. ಜಮಾತೆ ಇಸ್ಲಾಮಿ ಹಿಂದ್ ಜಿಲ್ಲಾ ಸಂಘಟಕರು ಅಬ್ದುಲ್ ಗಫೂರ್ ಮಲಬಿನಿರಾದ ಪಾಲ್ಪಡೆದು ಪಾತಿರಿಯರು. ಜಮಾಲ್ರವರು 2 ಉದಾಹರಣೆಗಳನ್ನು ಹೇಳಿದರು. ಆದರೆ ನಮ್ಮ ಇಲ್ಲಿಯೇ ನಾವು ನೋಡ್ತೇವೆ, ಕರಾಟೆಯಲ್ಲಿ ದೇಶದಾದ್ಯಂತ ಹೆಸರು ಮಾಡಿದಂತಹ ನಫೀಸಾ ಹೆಬ್ಬತ್ ಇಂತಹ ವಿದ್ಯಾರ್ಥಿಗಳು ಇನ್ನಷ್ಟು ಇಲ್ಲಿ ಹುಟ್ಟಿ ಬರಬೇಕು, ಎತ್ತರಕ್ಕೆ ಏರಬೇಕು ಮತ್ತು ಉದಾಹರಣೆಗಳನ್ನು ನೀಡುವಾಗ ಇಲ್ಲಿಯ ವಿದ್ಯಾರ್ಥಿಗಳ ಹೆಸರನ್ನು ನೀಡಬೇಕು ಎಂಬಂತಹ ಆಶೆಯು ನಮ್ಮದಾಗಿದೆ. ಆದ್ದರಿಂದ ಇಂತಹ ಶಾಲೆಗಳು ಅದು ಎಲ್ಲರಿಗೂ ಕೂಡ ಒಂದು ಸ್ಫೂರ್ತಿಯನ್ನು ಉಂಟು ಮಾಡಬೇಕು. ನಾನು ಶಾಂತಿ ಎಜುಕೇಷನ್ ಟ್ರಸ್ಟ್ ಉಪಾಧ್ಯಕ್ಷರು KM ಅಶ್ರಫ್ ಗುರ್ಕಾರ್ಮೆದ ಪಾತೆರ ಪಂಡಿರು. ಹಿರಾ ಫ್ಯಾಮಿಲಿಯ ಒಂದು ಸಡಗರದ ಒಂದು ಉತ್ಸವದ ಸಂದರ್ಭ, ವಿಶೇಷವಾಗಿ ನಮ್ಮ ಶಿಕ್ಷಕ ವೃಂದ ಮತ್ತು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ತಮ್ಮ ಸಾಮರ್ಥ್ಯ ಮತ್ತು ತನ್ನ ಪ್ರತಿಭೆಗಳನ್ನು ಪ್ರದರ್ಶಿಸುವಂತಹ ಒಂದು ಅವಕಾಶವಾಗಿರುತ್ತದೆ. ಮತ್ತು ಮ್ಯಾನೇಜ್ಮೆಂಟ್ ಹಾಗೂ ಪೇರೆಂಟ್ಸ್ಗಳಿಗೆ ನಮ್ಮ ಸ್ಟೂಡೆಂಟ್ಸ್, ನಮ್ಮ ಶಿಕ್ಷಕ ವೃಂದದವರು ಮಾಡುವಂತಹ ಸಾಧನೆಗಳನ್ನು ನೋಡಿ ನಮಗೆ ತೃಪ್ತಿ ಪಡುವಂಥ, ಹೆಮ್ಮೆ ಪಡುವಂತಹ ಒಂದು ಅವಕಾಶವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಚೆಂದಾಗಿ ನಿನ್ನೆಯಿಂದ ನಡೆಸುತ್ತಿರುವಂತಹ ನಮ್ಮ ಎಲ್ಲ ಶಿಕ್ಷಕ ವೃಂದದವರು ಮತ್ತು ಶಿಕ್ಷಕೇತರ ಸ್ಟಾಫ್ ಇವರೆಲ್ಲರನ್ನು ನಾನು ಕೂಡ ಅಭಿನಂದಿಸುತ್ತೇನೆ, ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನೀವು ಆರಂಭದಲ್ಲಿ ಈ ಶಾಲೆಯ ವಾರ್ಷಿಕ ವರದಿಯನ್ನು ನೀವು ಆಲಿಸಿದ್ದೀರಿ. ಆ ವರದಿಯಲ್ಲಿ ನೀವು 5%, 10% ಮಾತ್ರ ನಾವು ಅಕಾಡೆಮಿಕ್ನ ಬಗ್ಗೆ ನಿಮಗೆ ಹೇಳಿರುವಂಥದ್ದು. ಬಾಕಿ ಎಲ್ಲವೂ ಕೂಡ ಇಲ್ಲಿ ಅವರ ವ್ಯಕ್ತಿತ್ವವನ್ನು ಬೆಳೆಸುವಂತಹ, ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಸಹಾಯಕವಾಗುವಂತಹ ಪಠ್ಯೇತರ ಚಟುವಟಿಕೆಗಳು, ಕಾಂಪಿಟೀಷನ್ಸ್ಗಳು, ಇವುಗಳ ಬಗ್ಗೆ ನಾವು ಒಂದು ವಿಸ್ತಾರವಾದ ವರದಿಯನ್ನು ತಮ್ಮ ಮುಂದೆ ಇಟ್ಟಿದ್ದೇವೆ. ಇದು ಯಾಕೆ ಇಟ್ಟಿದ್ದೇವೆ ಅಂತ ಹೇಳಿದರೆ, ಇವತ್ತು ಮಾರ್ಕ್ಸ್ ಪಡೆಯಬೇಕು, ಆದಷ್ಟು ಹೆಚ್ಚು ಗರಿಷ್ಠ ಮಾರ್ಕ್ಸ್ನೊಂದಿಗೆ ನನ್ನ ಮಗು ಪಾಸಾಗಬೇಕೆಂಬುದರಲ್ಲಿ ನಮ್ಮಲ್ಲಿ ಯಾರಲ್ಲಿಯೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲರೂ ಒಂದು ಪೊರ್ತು ಲೇಸ ಕದ್ದಿಗಿಡ್ತಿ ಬಿನ್ನೇರು ಜೋಕ್ಲೆಗೆ ಇನಾಮ್ಲೆನ್ ಪಟ್ಟೀರು. Thank you, sir. Requesting the audience to give a big round of applause. Muhammad Hood Ahmad from 4th. ಶಾಂತಿ ಎಜುಕೇಷನ್ ಟ್ರಸ್ಟ್ದ ಟ್ರಸ್ಟಿಲು ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಸದಸ್ಯರು ಕಾರ್ಯಕ್ರಮದ ಮುತಾಲಿಕಿಡಿದ್ದೇರು. ನಿದಾನೂರ್ ಕಿರಾತ್ ಪಠಣ ಮಂತೇರು. ಮುಖ್ಯೋಪಾಧ್ಯಾಯರು ಮಂಜುಳಾ ಶಾಲಾ ವಾರ್ಷಿಕ ವರದಿ ಓದಿಯರು. ಆಯಿಷಾ ತಸ್ಟೀಮ್ ಸಭೆ ನೆತ್ಕೊಂಡೇರು. ಉಮಯ್ಯ ಸೊಲ್ಮ ಸಂದಾಯರು. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಪ್ರಧಾನ ಕಚೇರಿ ಕೋಟೆಕಾರು ರೈತ ಸದನ ಸಹಿತ 7 ಶಾಖೆಗಳನ್ನು ಹೊಂದಿರುವ ಸಹಕಾರ ಸಂಘ. ಗ್ರಾಹಕ ಬಂಧುಗಳ ಅನುಕೂಲಕ್ಕಾಗಿ ದಿನಾಂಕ 15/8/2023ರಿಂದ ಜಾರಿಗೆ ಬರುವಂತೆ ನಿರಕು ಠೇವಣಿಯ ಬಡ್ಡಿ ದರಗಳನ್ನು ಈ ಕೆಳಗಿನಂತೆ ಪರಿಷ್ಕರಿಸಲಾಗಿದೆ. ಕ್ರಮ ಸಂಖ್ಯೆ 1, 46 ದಿನಗಳಿಂದ 180 ದಿನಗಳವರೆಗೆ ಸಾಮಾನ್ಯ ಬಡ್ಡಿದರ 5%, ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 5%. ಕ್ರಮ ಸಂಖ್ಯೆ 2, 181 ದಿನಗಳಿಂದ 365 ದಿನಗಳವರೆಗೆ ಸಾಮಾನ್ಯ ಬಡ್ಡಿದರ
5.5%. ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 5.5%. ಕ್ರಮ ಸಂಖ್ಯೆ 3 13 ತಿಂಗಳಿಂದ 24 ತಿಂಗಳವರೆಗೆ ಸಾಮಾನ್ಯ ಬಡ್ಡಿದರ 8.0%. ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 8.5%. ಕ್ರಮ ಸಂಖ್ಯೆ 4 25 ತಿಂಗಳಿಂದ 60 ತಿಂಗಳವರೆಗೆ ಸಾಮಾನ್ಯ ಬಡ್ಡಿದರ 8.5%. ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 9.0%. You touched my heart. Flowers are symbol of love. Happy married life. Colorful flowers for you with love. We love to decorate your happiest places. We make your life better. We love to wish you happiness. Let us live together with love. Fulfilling your colorful dreams. Say much more with flowers. Rangoli Flowers, Florist and Decor, opposite Moti Mahal, Hampankata, Mangalore, and near ARC, Ullalbail, Tokot. ಪೊಲದವರ್ಯಾನೆ ಗಟ್ಟಿಯವರ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಅಂಬಿಕಾ ರೋಡ್. ವಾರ್ಷಿಕೋತ್ಸವ ದಿನಾಂಕ 31/12/2023 ಆದಿತ್ಯವಾರ. ಸ್ಥಳ ಗಟ್ಟಿ ಸಮಾಜ ಭವನ, ಅಂಬಿಕಾ ರೋಡ್. ದಿನಾಂಕ 30 ಶನಿವಾರ ರಾತ್ರಿ 7 ಗಂಟೆಗೆ ವೇದಮೂರ್ತಿ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ವಿವಿಧ ವೈದಿಕ ಕಾರ್ಯಕ್ರಮಗಳು. ದಿನಾಂಕ 31 ಆದಿತ್ಯವಾರ ಬೆಳಿಗ್ಗೆ 7 ಗಂಟೆಗೆ ವೇದಮೂರ್ತಿ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ಗಣಹೋಮ, ಶ್ರೀ ಸತ್ಯನಾರಾಯಣ ಪೂಜೆ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ. ಸಂಜೆ 3 ಗಂಟೆಗೆ ಸಮಾಜ ಸೇವಾ ಸಂಘದ ವಾರ್ಷಿಕೋತ್ಸವ. ಸಮಾಜ ಬಾಂಧವರಿಂದ ವಿವಿಧ ವಿನೋದಾವಳಿ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ, ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ, ವಿವಿಧ ವಿನೋದಾವಳಿಗಳ ಮುಂದುವರಿಕೆ ರಾತ್ರಿ 9 ಗಂಟೆಯವರೆಗೆ. ಸರ್ವರಿಗೂ ಆದರದ ಸ್ವಾಗತ ಬಯಸುವ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿ, ಪೊಲದವರ್ಯಾನೆ ಗಟ್ಟಿಯವರ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್, 9 ಮಾಗಣಿ ಸೀಮೆ ಗಟ್ಟಿಯವರ ಕುಲಸ್ವಾಮಿ, ಶ್ರೀ ಸೋಮನಾಥ ಸೇವಾ ಸಮಿತಿ, ಗಟ್ಟಿ ಸಮಾಜ ಯೋಜನಾ ವಿಭಾಗ ಹಾಗೂ ಗಟ್ಟಿ ಸಮಾಜ ಮಹಿಳಾ ವಿಭಾಗ. ಪಾವೂರು ಹರೇಕಳ ಅನುದಾನಿತ ಹಿರಿಯ ಪ್ರಾಥಮಿಕ ಬೊಕ್ಕ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಡು ಶುಕ್ರವಾರ ವಾರ್ಷಿಕೋತ್ಸವದ ಅಂಗವಾದ ಪ್ರತಿಭಾ ಪುರಸ್ಕಾರ ಲೇಸನು ಕಾಣೆ ನಡಪಾಯರು. ಲೆಸ್ತ ಗುರ್ಕಾರ್ಮನ ವಯಸ್ಸೊಂಡಿನ ವೃತ್ತಿ ಸಲಹೆಗಾರರು ಮೊಹಮ್ಮದ್ ರಫೀಕ್ ಜೋಕ್ಲನ ಕೈಗೂ ಮೊಬೈಲ್ ಕೊರಂಡ ಆ ಮೊಬೈಲ್ಗಾದು ತಗ್ಗಾಯಿನ ತಾರೆ ದೆರ್ಪಂದಿಲಕ ಮಲ್ಪುಂಡು. ಆಡ ಅಕ್ಷರ ಕಲ್ಪೆರೆ ಪುಸ್ತಕದ ಎದುರುಡು ತರೆ ಬಗ್ಗಾಂಡ ದುಂಬಗು ಅಧಿಕಾರದೊಟ್ಟಿಗೆ ತರದಿರ್ತು ನಡಪಲಕ ಮಲ್ಪುಂಡು ಪಣ್ಣದು ಅಭಿಪ್ರಾಯಿಸಾಯರು. ನನ್ನ ಪ್ರೀತಿಯ ಪೇರೆಂಟ್ಸ್ ಅರ್ಥ ಮಾಡಿಕೊಳ್ಳಿ, ಈ ಮೊಬೈಲ್ ಹೇಳುತ್ತೆ ನನ್ನನ್ನು ತಲೆ ತಗ್ಗಿಸಿ ನೋಡು, ಜೀವನ ಪೂರ್ತಿ ತಲೆ ಎತ್ತದಂತೆ ಮಾಡುತ್ತೇನೆ ಅಂತ ಹೇಳುವಂಥದ್ದು. ತಲೆ ಎತ್ತಲಿಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ಸೊ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ, ನನ್ನ ಮುಂದೆ ಎರಡು ಅವಕಾಶಗಳಿವೆ. ಒಂದು ಪುಸ್ತಕ, ಅಕ್ಷರ, ಜ್ಞಾನ. ನಹಿ ಜ್ಞಾನೇನ ಪ್ರಜ್ವಲಿತೋ ಜ್ಞಾನ ಪ್ರದೀಪ. ಜ್ಞಾನವು ದೀಪದಂತೆ ಪ್ರಜ್ವಲಿಸುತ್ತದೆ. ಜ್ಞಾನ ಅಂದರೆ ದೀಪ, ಜ್ಞಾನ ಅಂದರೆ ಬೆಳಕು. ಅಕ್ಷರ ನಮಗೆ ಅಧಿಕಾರವನ್ನು ತಂದುಕೊಡುತ್ತೆ. ಎರಡನೆಯದ್ದು ಸಂಸ್ಕಾರ ನಮಗೆ ಯೋಗ್ಯತೆಯನ್ನು ತಂದುಕೊಡುತ್ತೆ. ಸಂಸ್ಕಾರ ನಮಗೆ ಯೋಗ್ಯತೆಯನ್ನು ತಂದುಕೊಡುತ್ತೆ. ಒಂದು ಘಟನೆ ಹೇಳಿ ನಾನು ಮುಗಿಸ್ತೀನಿ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಮ್ಮನ್ನು ಹೀರೋ ಮಾಡುತ್ತೆ, ಇದು ನಮ್ಮನ್ನು ಝೀರೋ ಮಾಡುತ್ತೆ. ನಿಮಗೇನು ಹೀರೋ ಆಗಬೇಕಾ, ಝೀರೋ ಆಗಬೇಕಾ? ಹೀರೋಸ್ ಅಲ್ವಾ? ಹೀರೋ ಆಗಬೇಕಾದ್ರೆ ಇದನ್ನು ದೂರ ಮಾಡಿ ಇದನ್ನು ಗಟ್ಟಿ ಹಿಡ್ಕೊಳ್ಳಿ, ಅರ್ಜುನನ ಫೋಕಸ್ ಅನ್ನು ಇಟ್ಟುಕೊಳ್ಳಿ ಅಂತ ಹೇಳುತ್ತಾ, ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಕೆಎನ್ ಆಳ್ವಾ ಸಭೆಲೇಸನ ಉದಿಪನ ಮಲ್ತದು ಶಾಲೆಲೆ ನಡಪುನ ವಾರ್ಷಿಕೋತ್ಸವ ಜೋಕ್ಲಿನ ಪ್ರತಿಭೆ ಪ್ರದರ್ಶನ ಬೊಕ್ಕ ಪಠ್ಯೇತರ ಚಟುವಟಿಕೆಗಳನ್ನು ಅಭಿವೃದ್ಧಿ ಮಲ್ಪೆರೆ ಸಹಕಾರಿ ಪಂಡ ತೆರಿಪಾಯರು. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶುಭಂ ಕರೋ ಇರ್ತಾರೆ. ಅವರ ಎಲ್ಲ ರೀತಿಯ
ಅನುಭವಗಳು ಕೂಡ ಇದರಿಂದಾಗಿ ವೃದ್ಧಿ ಆಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಇದನ್ನು ಉದ್ಘಾಟನೆ ಮಾಡುವ ಅವಕಾಶ ನನಗೆ ಮಾಡಿಕೊಟ್ಟಿದ್ದಾರೆ. ನಾನು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಉದ್ಯಮಿ ಸಂದೇಶ್ ಶೆಟ್ಟಿ ಕೊಳ್ಕೆ, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ದ ಮಾಜಿ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಸುರೇಶ್ ಶೆಟ್ಟಿ ಸಜಿಪ, ಪ್ರಾಥಮಿಕ ಶಾಲದ ನಿವೃತ್ತ ಮುಖ್ಯ ಶಿಕ್ಷಕರು ನತಾಲಿಯನ್ ಎಡ್ವರ್ಡ್ ಐವನ್, ಶಾಲದ ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್ ಶೆಟ್ಟಿ, ಶಾಲಾ ಸಂಚಾಲಕರು ಸೋಮಶೇಖರ್ ಚೌಟ, ಕೋಶಾಧಿಕಾರಿ ಜಯರಾಮ್ ಆಡ್ವಪೋಡಾರ್, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಜನಾರ್ದನ್ ಬೊಕ್ಕ ಸದಾಶಿವ ಆಚಾರ್ಯ, ಪ್ರೌಢಶಾಲದ ಮುಖ್ಯ ಶಿಕ್ಷಕರು ಉಷಾಲತಾ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ದೈಹಿಕ ಶಿಕ್ಷಣ ಶಿಕ್ಷಕರು ತ್ಯಾಗಂ ಹರೇಕಳ ಸಭೆ ನೆತ್ಕೊಂಡರು. ಶಿಕ್ಷಕಿ ಲಕ್ಷ್ಮಿ ಕೃಷ್ಣಶಾಸ್ತ್ರಿ ಬೊಕ್ಕ ಶಿವಕುಮಾರ್ ಇನಾಮ್ಲೆದ ವರದಿನ ಓದಿಯರು. ಶಿಕ್ಷಕರು ರವಿಶಂಕರ್ ಸಭೆ ಸುಧಾರಿಕೆ ಮಂತೇರು. ಪ್ರಾಥಮಿಕ ಶಾಲದ ಮುಖ್ಯ ಶಿಕ್ಷಕರು ರಾಧಾಕೃಷ್ಣ ರೈ ಸೊಲ್ಮೆ ಸಂದಾಯರು. ನಿಮ್ಮ ಕನಸಿನ ಮನೆಯನ್ನು ಸುದೃಢಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ಟೆಲಿಸ್ಕೋಪಿಕ್ ಚಾನಲ್, ಅಟೋಗ್ಲೋಸ್ ಹಿಂಜಸ್, ಮೇನ್ ಡೋರ್ ಹಿಂಜಸ್, ವಾರ್ಡ್ರೋಬ್ ಹ್ಯಾಂಡಲ್ಗಳು, ಪ್ಲೈವುಡ್, ಲ್ಯಾಮಿನೇಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಗಳು, ಡಿಜಿಟಲ್ ಲಾಕ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಫಿಟ್ಟಿಂಗ್ಗಳು, ಮಾಡ್ಯುಲರ್ ಕಿಚನ್ ಅಸೆಸರೀಸ್, ಚಾರ್ಕೋಲ್ ಶೀಟ್ಗಳು ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ನಿಮ್ಮ ಮೊದಲ ಆಯ್ಕೆಯಾಗಲಿ ರಿಷಿ ಹಾರ್ಡ್ವೇರ್ಸ್. ಕದ್ರಿ ಮಲ್ಲಿಕಟ್ಟೆಯ ರಿಷಿ ಹಾರ್ಡ್ವೇರ್ನ ನವೀಕೃತ ಸುಂದರ ಮಳಿಗೆ ಹಾಗೂ ಮಾರ್ನಮಿಕಟ್ಟೆಯ ಶಿಲ್ಪಿ ಹಾರ್ಡ್ವೇರ್ ಮಳಿಗೆಗೆ ಹಿಂದೆ ಭೇಟಿ ನೀಡಿ. ಮನೆ ನಿರ್ಮಾಣದ ಆಲೋಚನೆಯೇ, ಹೊಸ ಮನೆ ಕೊಂಡುಕೊಳ್ಳುವ ಯೋಚನೆಯೇ, ನಿಮ್ಮ ಯೋಜನೆ ಆಲೋಚನೆಗಳಿಗೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್. ವಿಶ್ವಾಸಾರ್ಹತೆಯೊಂದಿಗೆ ವಾಸ್ತು ಪ್ರಕಾರದ ನಿರ್ಮಾಣಕ್ಕೆ ಅತಿ ಕಡಿಮೆ ವೆಚ್ಚ ಹಾಗೂ ಅತ್ಯಂತ ತಾಂತ್ರಿಕತೆಗೆ 3 ರಿಂದ 8 ತಿಂಗಳಲ್ಲಿ ಲೋನ್ ಸೌಲಭ್ಯದೊಂದಿಗೆ ಮನೆ ಕಟ್ಟಡ ಕಾಮಗಾರಿ ಪೂರ್ತಿಗೊಳಿಸಲಾಗುವುದು. ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್, ಹರಿದಾಸ್ ಕೆ ಮಾಡೂರು, PWD ಸಿವಿಲ್ ಕಾಂಟ್ರಾಕ್ಟರ್, ಕೋಟೆಕಾರ್ ಬೀರಿ. ಮೊಬೈಲ್ 9880153665, ದೂರವಾಣಿ 082422815993. ಕ್ರೌನ್ ಡಿಸೈನ್, ಡಿಸೈನ್ ಯುವರ್ ಡ್ರೀಮ್. ಫ್ಯಾಷನ್ ಡ್ರೆಸ್ ಮೆಟೀರಿಯಲ್ಸ್, ಡಿಸೈನಿಂಗ್ ಮತ್ತು ಸ್ಟಿಚಿಂಗ್, ಚೂಡಿದಾರ್ ಫ್ಯಾಬ್ರಿಕ್ಸ್, ಲೆಹಂಗಾ ಫ್ಯಾಬ್ರಿಕ್ಸ್, ಸಾರಿ ಮೆಟೀರಿಯಲ್, ಶಾಲ್, ಲೇಸ್, ಗೌನ್ ಫ್ಯಾಬ್ರಿಕ್ಸ್, ಎಂಬ್ರಾಯ್ಡರಿ, ಡಿಸೈನಿಂಗ್ ಮತ್ತು ಸ್ಟಿಚಿಂಗ್, ಡಿಸೈನಿಂಗ್ ಮೆಟೀರಿಯಲ್ಸ್, ಕೈಕೆಲಸದ ಬಟ್ಟೆಗಳು ಇತ್ಯಾದಿಗಳಿಗೆ 50% ಭಾರಿ ದರ ಕಡಿತದ ಮಾರಾಟ. ಕ್ರೌನ್ ಡಿಸೈನ್, ಡಿಸೈನ್ ಯುವರ್ ಡ್ರೀಮ್. ಶಾಪ್ ನಂಬರ್ B1718, ಗ್ರ್ಯಾಂಡ್ ಸಿಟಿ, ಮೇಲ್ಸೇತುವೆ ಹತ್ತಿರ, ತೊಕ್ಕೋಟು. ಶಾಖೆಗಳು ವಡಗರ, ಕ್ಯಾಲಿಕಟ್. ಸಂಪರ್ಕಿಸಿ 8137999543 0824 4628 ಶ್ರೀ ದುರ್ಗಾ ಪರಮೇಶ್ವರಿ ಧ್ಯಾನ ಮಂದಿರ, ದೇವಿಪುರ, ತಲಪಾಡಿ. ಮದುವೆ, ಉಪನಯನ ಇತ್ಯಾದಿ ಶುಭ ಸಮಾರಂಭಗಳಿಗೆ, ಉತ್ತರ ಕ್ರಿಯೆ, ವೈಕುಂಠ ಸಮಾರಾಧನೆ ಇತ್ಯಾದಿ ಕಾರ್ಯಕ್ರಮಗಳಿಗೆ, ಸಭೆ, ಸಮಾರಂಭ, ವಿಚಾರಗೋಷ್ಠಿ, ಸತ್ಸಂಗ, ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಎಲ್ಲ ರೀತಿಯ ಸೌಲಭ್ಯಗಳ ಸಭಾಮಂದಿರ. ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಾಡಿಗೆ ರಹಿತ ಉಚಿತವಾಗಿ ನೀಡಲಾಗುವುದು. ವಿದ್ಯುತ್ ಬಿಲ್ ಮತ್ತು ಸ್ವಚ್ಛತೆಯ ಕನಿಷ್ಠ ಪಾವತಿಯೊಂದಿಗೆ. ಸಂಪರ್ಕಿಸಿ 7975910123 94497 73003. ಅನು ಮೊಬೈಲ್ ನಿಮಗಾಗಿ ನೀಡುತ್ತಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ದೀಪಾವಳಿ ಸೇಲ್. ಸ್ಮಾರ್ಟ್ಫೋನ್ ಖರೀದಿದಾರರಿಗೆ ಸಂತಸದ ಸುದ್ದಿ. ಅತ್ಯಾಕರ್ಷಕ ಕೊಡುಗೆಗಳು, ಸರಿಸಾಟಿಯಿಲ್ಲದ ಬೆಲೆಗಳಲ್ಲಿ ಹಲವು ಹಣಕಾಸು ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಬಿಗ್ ಫೆಸ್ಟಿವಲ್ ಸೇಲ್, ಮೆಗಾ ಎಕ್ಸ್ಚೇಂಜ್ ಆಫರ್, buy one get one free with replacement warranty, get smart watch free with smartphones. ಸ್ಮಾರ್ಟ್ಫೋನ್ ಪಡೆಯಿರಿ, ಲಕ್ಕಿ ಕೂಪನ್ ಪಡೆಯಿರಿ ಹಾಗೂ ಗೆಲ್ಲಿರಿ. 0% ಡೌನ್ ಪೇಮೆಂಟ್ ನೊಂದಿಗೆ ಐಫೋನ್ ಪಡೆಯಿರಿ. 24 ತಿಂಗಳವರೆಗೆ EMI ಲಭ್ಯ. ನಿಮ್ಮ ಬಜೆಟ್ಗೆ ತಕ್ಕಂತೆ ಸುಲಭ ಕಂತುಗಳಲ್ಲಿ ನಿಮ್ಮಿಚ್ಛೆಯ ಸ್ಮಾರ್ಟ್ಫೋನ್ ಅಪ್ಗ್ರೇಡ್ ಆಗಿರಿ. ಹೊಸ 5Gಗೆ
ಆಫರ್ ಮೇಲೆ ಆಫರ್ಗಳು ನಿಮ್ಮ ಅನು ಮೊಬೈಲ್ನಲ್ಲಿ ಮಾತ್ರ. ಹಿಂದೆ ಭೇಟಿ ಕೊಡಿ ಅನು ಮೊಬೈಲ್, ಮಹೇಶ್ ಕಾಂಪ್ಲೆಕ್ಸ್ ನಿಯರ್ ಫ್ಲೈಓವರ್, ತೊಕ್ಕೊಟ್ಟು, ಮಂಗಳೂರು. ಕಾಂಟ್ಯಾಕ್ಟ್ 9148817291. ಪಾವೂರು ಸರ್ಕಾರಿ ಪ್ರೌಢಶಾಲೆಡು ಶನಿವಾರ ಆಟಣೆ ಮಲ್ತಿನ ಪ್ರತಿಭಾ ಪುರಸ್ಕಾರ ಲೀಸಡು ಮಲ್ಲವಿನಿರಾದ ಪಾಲ್ಪಡೆಯಿನ ಬೆಸೆಂಟ್ ಸಂಧ್ಯಾ ಕಾಲೇಜು ಪ್ರಾಚಾರ್ಯರು ಪ್ರೊಫೆಸರ್ ಲಕ್ಷ್ಮೀನಾರಾಯಣ್ ಭಟ್ ತುಡರ್ ಬೆಳಕಾದು ಲೇಸನು ಉದಿಪನ ಮಲ್ತದು. ಜ್ಞಾನಗು ಶಿಕ್ಷಣ ಮುಖ್ಯ, ಏರು ಶಿಕ್ಷಣಡು ಯಶಸ್ಸನ್ನು ಪಡೆಪೇರ, ಏರೆಗು ಶ್ರದ್ಧೆ ಉಂಡ ಅಕ್ಲೆಗು ಜ್ಞಾನ ಪ್ರಾಪ್ತಿ ಆಪಣು ಪಣದು ತೆರಿಪಾದು ಕಾರ್ಯಕ್ರಮಗೂ ಶುಭ ಹಾರೈಸಿರು. ವಿದ್ಯಾರ್ಥಿಗಳೇ, ಒಂದು ಸೂಕ್ತಿ ಇದೆ, ನಹಿ ಜ್ಞಾನೇನ ಸದೃಶಂ. ಜ್ಞಾನಕ್ಕೆ ಅತೀತವಾಗಿರುವಂಥದ್ದು ಯಾವುದೂ ಇಲ್ಲ. ಜ್ಞಾನ ಮುಖ್ಯ. ಜ್ಞಾನಕ್ಕೆ ಶಿಕ್ಷಣ ಮುಖ್ಯ. ಯಾರು ಶಿಕ್ಷಣ ಪಡೀತಾರೆ ಅಥವಾ ಯಾರು ಶಿಕ್ಷಣದಲ್ಲಿ ಯಶಸ್ಸನ್ನು ಪಡೀತಾರೆ? ಶ್ರದ್ಧಾವಾನ್ ಲಭತೆ ಜ್ಞಾನಂ. ಯಾರಿಗೆ ಶ್ರದ್ಧೆ ಇದೆ ಅವರಿಗೆ ಜ್ಞಾನ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಜೀವನದಲ್ಲಿ ಯಾವ ರೀತಿ ಈಗ ನಿಮ್ಮ ಮುಂದೆ ಬಹುಮಾನಗಳನ್ನು ಪಡೆದಂಥ ವಿದ್ಯಾರ್ಥಿಗಳು ಅವಿರತವಾದಂತಹ ಶ್ರಮದಿಂದ ಸಾಧನೆಯನ್ನು ಮಾಡಿದ್ರ, ಆ ಸಾಧನೆ ನಿಮಗೆಲ್ಲ ಮಾರ್ಗದರ್ಶನವಾಗಿರಲಿ. ಆ ಸಾಧನೆಯನ್ನು ಮುಂದಿಟ್ಟುಕೊಂಡು ನೀವು ಕೂಡ ಇದೇ ರೀತಿಯಲ್ಲಿ ಮುಂದೊಂದು ದಿನ ಇಲ್ಲಿ ಬಂದು ಬಹುಮಾನವನ್ನು ಪಡೆಯುವಂತಾಗಲಿ ಅಂತ ಹೇಳಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಡಾಕ್ಟರ್ ಪ್ರಶಾಂತ್ ಕೆಎಸ್ ಪಾತೆರೊಂದು ಶಿಕ್ಷಣ ಪಡೆದು ಖಾಲಿ ಡಾಕ್ಟರ್ ಇಂಜಿನಿಯರ್ ಆಪನೆ ಮುಖ್ಯ ಆತು. ಮಾನವೀಯ ಸಂಬಂಧನ ಒರಿಪಾದು ಸಂತೃಪ್ತ ಭಾವನೆ ನಮನ ಮೂಡುಡು. ಜೀವನನು ಸಂಭ್ರಮಿಸಾವನ ಮನೋಭಾವನೆ ಬುಲೆಪಾಯರೆ ಸಾಧ್ಯ ಆವಡು. ಅವು ಶಿಕ್ಷಣದ ಉದ್ದೇಶವನ್ನು ತೆರಿಪಾಯರು. ಶಾಲೆ ಇಂತಹ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಪಾವೂರು ಶಾಲೆ ವಿಶೇಷತೆ ನಾನು ಯಾವತ್ತೂ ಭಾವಿಸುವಂಥದ್ದು. ಅದಾದ ನಂತರ ನಾನು ಭಾವಿಸುವಂಥದ್ದು ವಿದ್ಯಾರ್ಥಿಗಳನ್ನು ಹೈಯೆಸ್ಟ್ ಮಾರ್ಕ್ ತೆಗಿಬೇಕು, ದೊಡ್ಡ ಸಾಧನೆ ಮಾಡಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಳ್ಳುವಂಥದ್ದಲ್ಲ. ಆ ಮಾನವೀಯ ಸಂಬಂಧವನ್ನು ಇವತ್ತೂ ಅವನು ಉಳಿಸ್ಕೊಳ್ಬೇಕಿದ್ರೆ, ಆ ಸಂತೃಪ್ತ ಭಾವ ಅವನಲ್ಲಿ ಇರಬೇಕಿದ್ರೆ, ಮಕ್ಕಳ ಫೋಟೋ ತೋರಿಸ್ತಾನೆ, ಮನೆಯವರ ಫೋಟೋ ತೋರಿಸ್ತಾನೆ, ಅದೆಲ್ಲವೂ ಅವನ ಖುಷಿ, ಜೀವನವನ್ನು ಸಂಭ್ರಮಿಸುವಂತಹ ರೀತಿಯ ಅದು ಜೀವನ ಸಂಭ್ರಮ. ಇನ್ನು ಮುಂದಿನ ಜೀವನದಲ್ಲಿ ನಮಗೆ ಬೇಕಾದಂಥದ್ದು ಅದೇ ಬೇಕಾದಂಥದ್ದು. ಜೀವನವನ್ನು ಸಂಭ್ರಮಿಸುವಂತಹ ಮನೋಭಾವನೆಯನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆದರೆ ಅದು ಶಿಕ್ಷಣದ ಉದ್ದೇಶ ಅಂತ ನಾನು ಭಾವಿಸುವಂಥದ್ದು. ಅಂತ ಎಲ್ಲ ಕೆಲಸಗಳಲ್ಲಿ ಪಾವೂರು ಶಾಲೆ ವಿಶೇಷವಾಗಿರುವಂತಹ ಶಾಲೆ. ಇಲ್ಲಿ ಆ ಕೊಣಾಜೆ ಕಳೆದು ಬರುವಾಗ ಏನೋ ಒಂದು ರೋಮಾಂಚನ ಆಗುವಂಥದ್ದು, ಅಲ್ಲಲ್ಲಿ ಸಿಗುವಂಥ ನಗುಮುಖಗಳು, ಆ ನಮಸ್ತೆ ಸರ್ ಅನ್ನುವಂತಹ ಭಾವ ಖಂಡಿತವಾಗಿ ವಿಶೇಷವಾದಂಥದ್ದು. ಬಯೋಸೈನ್ಸ್ ವಿಭಾಗದ ಹಿರಿಯ ಉಪನ್ಯಾಸಕರು ಡಾಕ್ಟರ್ ಲವೀನಾ ಕೆಬಿ, ಪಿಡಿಒ ಕೃಷ್ಣಕುಮಾರ್, ಎಸ್ಟಿಎಂಸಿ ಅಧ್ಯಕ್ಷರು, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಮೋನು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮೆಹರುನ್ ನೀಸಾ, ವಾರ್ಡ್ ಸದಸ್ಯರು ಚಂದ್ರಾವತಿ, ಅಂಗನವಾಡಿ ಕಾರ್ಯಕರ್ತೆಯರು ಸರಸ್ವತಿ, ಶಿಕ್ಷಣಾಸಕ್ತರು ಶಂಕರಾನಂದ ಇನವಳ್ಳಿ, ಇಂಚಿತಿ ಪ್ರಮುಖರು ಲೇಸುಗದಿಗಿಡಿತೊಂದು ಬೇತೆ ಬೇತೆ ಪಂತೊಡು ಸಾಂಸ್ಕೃತಿಕ ಕಾರ್ಯಕ್ರಮಡು ಗೆಂದಿನ ಜೋಕ್ಲೆಗೂ ಇನಾಮನ ಉಪ್ಯಾದು ಶುಭ ಹಾರೈಸಿರು. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಬ್ದುಲ್ ಮಜೀದ್ ಗುರ್ಕಾಮೆದ ಪಾತ್ರ ಪಂಡಿರು. ವಿಜ್ಞಾನ ಶಿಕ್ಷಕರು ಶ್ರೀಮತಿ ಕೆರೋಲ್ ಕಾರ್ಮಲಿಟಿ ರೊಸಾರಿಯೋ ಸಭೆ ನೆತ್ಕೊಂಡಿರು. ಗಣಿತ ಶಿಕ್ಷಕರು ಶ್ರೀಮತಿ ವಿದ್ಯಾವತಿ ಎಂ ಅಲವಿ ಸಭೆ ಸುಧಾರಿಕೆ ಮಂತಿರು. ಪ್ರಭಾರ ಮುಖ್ಯೋಪಾಧ್ಯಾಯರು ದೈಹಿಕ ಶಿಕ್ಷಕರು ಶ್ರೀಮತಿ ಶಾಲಿನಿ ಒಲಿಂಪಿಯಾ ಡಿಸೋಜಾ ವರದಿ ವಾಚನ ಮಂತಿರು.